ವೀಕ್ಷಕರೇ, ಪ್ರತಿದಿನ ಕುತೂಹಲ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಕರಾವಳಿಗರು ಅಂತ ಹೇಳುವಾಗ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಬಾಲಿವುಡ್ ನಂತಹ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಕೋಸ್ಟಲ್ ವುಡ್ ಗೆ ಬಂದಾಗ ಕೋಸ್ಟಲ್ ವುಡ್ ನಲ್ಲಿ ಹಲವಾರು ಕಲಾವಿದರುಗಳನ್ನ ಪರಿಚಯಿಸುತ್ತಿರುವ ಈ ದಕ್ಷಿಣ ಕನ್ನಡ, ಅದೇ ರೀತಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಕರಾವಳಿಗರು ತಮ್ಮ ಮೇಲುಗೈಯನ್ನ ಸಾಧಿಸಿದ್ದಾರೆ. ಆದರೆ ಇಲ್ಲೊಂದು ಸಿನಿಮಾ ಒಂದು ಸುದ್ದಿ ಮಾಡಿದೆ. ಅಷ್ಟಕ್ಕೂ ಈ ಸುದ್ದಿ ಮಾಡಿರುವಂತಹ ಸಿನಿಮಾದ ಹೆಸರೇನು, ಏನಿದು ಸುದ್ದಿ? ಬನ್ನಿ ನೋಡೋಣ. ಟೀಚರ್ಗೆ ಟ್ಯೂಷನ್. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಗಳೂರು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಉಪಾಧ್ಯಕ್ಷೆ ಶುಕಲಾಕ್ಷಿ ವೈ ಸುವರ್ಣ ಇವರಿಗೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಳಿ, ಏನಿದು ಅವಾಂತರ, ಏನಿದು ಅಪ್ಪೆ ಟೀಚರ್ ಬಗ್ಗೆ ಏನು ಇಷ್ಟೊಂದು ಸುದ್ದಿ ಮಾಡ್ತಾ ಇದೆ? ನೋಡಿ, ಈ ಸಿನಿಮಾ ಬಂದಂದಿನಿಂದ ನಮ್ಮ ಮಹಿಳೆಯರ ವಲಯಗಳಲ್ಲಿ ತುಂಬ ಚರ್ಚೆಗಳು ನಡೀತಾ ಇವೆ. ಯಾಕಂದರೆ ಬಹಳಷ್ಟು ಮಹಿಳೆಯರು ನಮಗೆ ಬಂದು ಹೇಳಿದರು, ನಾವೆಲ್ಲ ಮಹಿಳಾ ಸಂಘಟನೆಗಳಲ್ಲಿ ಕೆಲಸ ಮಾಡುವವರು, ಬಹಳಷ್ಟು ಮಹಿಳೆಯರು ನಮಗೆ ಬಂದು ಹೇಳಿದರು, ನೋಡಿ ಈ ಸಿನಿಮಾದಲ್ಲಿ ಬಹಳ ಒಂದು ಅಶ್ಲೀಲ ಸಂಭಾಷಣೆಗಳಿವೆ, ನಾವೆಲ್ಲ ಸಿನಿಮಾ ನೋಡಲಿಕ್ಕೆ ಕೂತವರು ನಮಗೆ ಬಹಳ ಒಂದು ಮುಜುಗರ ಆಗುವಂಥ ಪರಿಸ್ಥಿತಿ, ನೀವೆಲ್ಲ ಮಹಿಳಾ ಸಂಘಟನೆಯವರು ಯಾಕೆ ನೀವು ಸುಮ್ಗಿದ್ದೀರಿ ಅಂತ ಬಹಳ ಮಂದಿ ನಮ್ಮಲ್ಲ ಈ ಪ್ರಶ್ನೆಯನ್ನು ಕೇಳಿದರು. ಎಲ್ಲಿ ತನಕ ಅಂದರೆ, ಈಗ ನೋಡಿ, ಈ ಏಪ್ರಿಲ್ ತಿಂಗಳು ಮುಂಬೈಯಿಂದ ಬಹಳ ಮಂದಿ ನಮ್ಮ ಮಂಗಳೂರಿಗೆ ಊರಿಗೆ ಬಂದಿದ್ದಾರೆ. ಅವರು ಅಪ್ಪೆ ಟೀಚರ್ ಎನ್ನುವ ಹೆಸರು ನೋಡಿ ಚಿತ್ರ ನೋಡಲಿಕ್ಕೆ ಹೋದವರು, ಅವರು ಬಂದು ಹೇಳ್ತಿದ್ರು, ನಮಗೆ ಈ ಚಿತ್ರ ನೋಡುವಾಗ ಮುಜುಗರ ಅನ್ನಿಸ್ತದೆ, ಈ ಚಿತ್ರದ ನಾವು ಪ್ರಚಾರ ನೋಡಿ ಚಿತ್ರ ನೋಡಲಿಕ್ಕೆ ಹೋದಾಗ ಬಹಳ ಮುಜುಗರದ ಪರಿಸ್ಥಿತಿಯನ್ನು ನಾವು ಎದುರಿಸಿದ್ದೇವೆ. ಅದು ಯಾಕೆ ನೀವೆಲ್ಲ ಮಹಿಳಾ ಸಂಘಟನೆಗಳಿರುವವರು ನೀವು ಯಾಕೆ ಇದರ ಬಗ್ಗೆ ವಿರೋಧ ಮಾಡೋದಿಲ್ಲ ಅಂತ. ಆವಾಗಲೇ ನಾವು ಹೇಳಿದ್ದೇವೆ, ಇದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದೆ ನಾನು. ಹೇಳಿ, ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಈ ಮಹಿಳಾ ಸಂಘಟನೆಗಳು ಒಂದು ಸೂಕ್ತ ವೇದಿಕೆಯನ್ನ ಕಲ್ಪಿಸಿಕೊಡ್ತಾರೆ? ಖಂಡಿತವಾಗಿ. ಯಾಕಂದರೆ ಇಂತಹ ನೋಡಿ, ಅದರಲ್ಲಿ ಅತ್ಯಾಚಾರಕ್ಕೆ ಪ್ರಚೋದನೆ ನೀಡುವಂತಹ ಒಂದು ಅಶ್ಲೀಲ ಸಂಭಾಷಣೆಗಳಿವೆ, ಅಶ್ಲೀಲ ದೃಶ್ಯಗಳಿವೆ. ಅದನ್ನು ನಾವು ಪುರುಷರಲ್ಲ, ಅದನ್ನು ನಾವು ನಿಲ್ಲಿಸೋದು ಮಹಿಳೆಯರ ಅವಮಾನಕರ ಅವಹೇಳನಕರ ದೃಶ್ಯಗಳನ್ನು ನಾವು ಅದನ್ನು ನಿಯಂತ್ರಣ ಮಾಡಬೇಕಾದದ್ದೇ ಮಹಿಳಾ ಸಂಘಟನೆಗಳು. ಯಾಕಂದರೆ ಪುರುಷರು ಕೂಡ ಮುಜುಗರ ಪಡುವಂತಹ ದೃಶ್ಯಗಳು, ಸಂಭಾಷಣೆಗಳು ಅದರಲ್ಲಿವೆ. ಮಹಿಳೆಯರೇ ಸುಮ್ಗಿದ್ರೆ ಪುರುಷರು ಯಾಕೆ ಅದು ಮುಂದೆ ಬರ್ತಾರೆ ಹೇಳಿ? ನಾವು ಮಹಿಳೆಯರೇ ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಮಹಿಳೆಯರಿಂದಲೇ ನಾವು ಅದನ್ನು ಇಂತಹ ನೋಡಿ, ಈ ತುಳು ಸಿನಿಮಾಗಳು ಮೊದಲಿಂದ ಬರ್ತಾ ಇದ್ವಿ, ಆದರೆ ಒಂದು ಆ ಸಿನಿಮಾಗಳಲ್ಲಿ ಹಾಸ್ಯ ಅಂದರೆ ಅದಕ್ಕೊಂದು ಘನತೆ ಇದೆ. ಈ ಹಳೆಯ ಸಿನಿಮಾಗಳ ಹಾಸ್ಯಗಳು ಈಗಲೂ ನಮಗೆ ನೆನಪಿಗೆ ಬಂದು ನಗು ಬರುವಂಥ ಹಾಸ್ಯಗಳು. ಯಾಕೆ ಇತ್ತೀಚಿನ ಒಂದು 2 ವರ್ಷಗಳಲ್ಲಿ ಯಾಕೆ ತುಳು ಚಿತ್ರಗಳು ಇಂತಹ ಕೀಳ್ಮಟ್ಟದ ಸಂಭಾಷಣೆಗಳನ್ನು ನೀಡಿ ಹಾಸ್ಯಕ್ಕೆ ಒಳಪಡಿಸ್ತದೆ? ಅದು ಯಾಕೆ? ಈ ಅವರಿಗೆ ವಿಷಯ ಸಿಗುವುದೇ ಮಹಿಳೆಯರ ಅಂಗಾಂಗಗಳ ಬಗ್ಗೆ, ಮಹಿಳೆಯರ ಒಳ ಉಡುಪುಗಳ ಬಗ್ಗೆ, ಮಹಿಳೆಯರ ಅತ್ಯಾಚಾರದ ವಿಷಯದ ಬಗ್ಗೆ. ಇದುವೇ ಅವರಿಗೆ ಹಾಸ್ಯದ ವಿಷಯವ? ಎಷ್ಟೋ ಒಳ್ಳೊಳ್ಳೆ ಸಮಾಜದಲ್ಲಿ ಎಷ್ಟೋ ವಿಷಯಗಳಿವೆ, ಅವುಗಳ ಬಗ್ಗೆ ಹಾಸ್ಯವನ್ನು ತೋರಿಸ್ಬೋದಲ್ಲ. ಭ್ರಷ್ಟಾಚಾರದ ರಾಜಕೀಯ ಇದೆ, ಅದರ ಬಗ್ಗೆ ಕೂಡ ಅವರಿಗೆ ಹಾಸ್ಯವಾಗಿ ತೋರಿಸಬಹುದು. ಆ ಭ್ರಷ್ಟಾಚಾರವನ್ನು ಈ ರೀತಿ ನಿಯಂತ್ರಣ ಮಾಡ್ಬೋದು ಅವರು. ಯಾಕೆ ಅವರಿಗೆ ಮಹಿಳೆಯರ ವಿಷಯವೇ, ಮಹಿಳೆಯರ ಈ ಅಂಗಾಂಗಗಳ ವಿಷಯಗಳ ಬಗ್ಗೆ ಯಾಕೆ ಅವರಿಗೆ ಹಾಸ್ಯವಾಗಿ ತೋರಿಸಬೇಕು? ವಿಷಯಗಳು ಎಷ್ಟೋ ಇವೆ, ಹಿಂದಿನವರು ಮಾಡ್ತಿರ್ಲಿಲ್ವೇ? ದೇಶವನ್ನೇ ಆಳಬಲ್ಲದು. ಸರಿಯಾಗಿ ನೀವು ಹೇಳಿದಿರಿ. ನೋಡಿ, ನಾವು ಮಹಿಳೆಯರು ಎಲ್ಲವನ್ನೂ ಗಿಟ್ಟಿಸಿಕೊಂಡದ್ದು ನಾವು ಹೋರಾಟ ಮಾಡಿಯೇ ಇಷ್ಟರ ತನಕ ನಾವು ಈಗ ಈ ವೇದಿಕೆಯಲ್ಲಿ ನಾವು ಇರಬೇಕಾದ್ರೆ ಹಿಂದಿನ ನಮ್ಮ ಹೋರಾಟಗಾರ್ತಿಯರು ಹೋರಾಟ ಮಾಡಿದ ಪ್ರತಿಫಲ ನಮಗೆ ಇದು ಸಮಾನತೆ ಬಂದಿದೆ. ಈಗ ನಾವು ಪ್ರತಿಯೊಂದನ್ನು ನಾವು ಮಹಿಳೆಯರು ಪಡೆದುಕೊಳ್ಳುವುದೇ ಹೋರಾಟ ಮಾಡಿಯೇ ಪಡ್ಕೊಳ್ಬೇಕಾಗ್ತದೆ. ಈಗ ಮಹಿಳೆಯರನ್ನು ಈ ರೀತಿ 1-2 ವರ್ಷದಿಂದ ಸಿನಿಮಾಗಳು ಈ ರೀತಿ ಬರ್ತಾ ಇವೆ, ಯಾವತ್ತೂ ನಮ್ಮ ಮನಸ್ಸಿನಿಂದ ಬರ್ತಾ ಇವೆ, ನಮ್ಮ ಮಹಿಳಾ ಸಂಘಟನೆಗಳಲ್ಲಿ ಯಾವತ್ತೂ ನಮ್ಮ ಮನಸ್ಸಿನಿಂದ ಬರ್ತಾ ಇವೆ. ಇವುಗಳನ್ನು ನಾವು ಖಂಡಿತವಾಗಿ ನಿಯಂತ್ರಿಸಲೇಬೇಕು. ಆದರೆ ಈ ಸಿನಿಮಾದಲ್ಲಿ, ಈ ಅಪ್ಪೆ ಟೀಚರ್ ಸಿನಿಮಾದಲ್ಲಿ ಮಹಿಳೆ ದೇಶಾದ್ಯಂತ ಅತ್ಯಾಚಾರವನ್ನು ತಡೆಗಟ್ಟಲಿಕ್ಕೆ, ಅತ್ಯಾಚಾರಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ಮೇಲೆ ಸುಗ್ರೀವಾಜ್ಞೆ ಹೊರಡಿಸಬೇಕು ಎನ್ನುವ ಮಹಿಳಾ ಸಂಘಟನೆಗಳು ಬೊಬ್ಬಿಡುವ ಸಮಯದಲ್ಲಿ ಅತ್ಯಾಚಾರಕ್ಕೆ ಪ್ರಚೋದನೆ ನೀಡುವಂತಹ ಈ ಸಿನಿಮಾಗಳು ಬಂದರೆ ನಾವು ಮಹಿಳಾ ಸಂಘಟನೆಗಳನ್ನು ಕಟ್ಟಿ ಏನು ಪ್ರಯೋಜನ ಹೇಳಿ? ಏನು ಪ್ರಯೋಜನ? ಇವುಗಳನ್ನು ಈಗಲೇ ನಿಯಂತ್ರಿಸದಿದ್ದರೆ, ಇವುಗಳನ್ನು ಈ ಚಿತ್ರವನ್ನು ನಾವು ಇದೇ ರೀತಿ ಬಿಟ್ಟರೆ ಮುಂದೆ ಇದಕ್ಕಿಂತ ಅತಿರೇಕ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕೆ ನಾವು ಎಚ್ಚೆತ್ತುಕೊಳ್ಳಲೇಬೇಕಾಯಿತು. ಇನ್ನು 80 ದಿನಗಳು ದಾಟಿದೆ ಈ ಸಿನಿಮಾ ಬಂದು. ಸೊ
ಯಾಕಾಗಿ ತಡವಾಗಿ ನೀವು ಪ್ರತಿಭಟನೆಯನ್ನ ನಡೆಸಿದ್ರಿ? ನೋಡಿ, ಮಾರ್ಚ್ 23ಕ್ಕೆ ಈ ಸಿನಿಮಾ ಬಂತು. ಆವಾಗ ಮಕ್ಕಳಿಗೆ ಎಕ್ಸಾಮ್ ಸಮಯ. ನಿಮಗೆ ಗೊತ್ತಿದೆ, ಮಹಿಳೆಯರೆಲ್ಲ ಮಕ್ಕಳ ಪರೀಕ್ಷೆ ಸಮಯದಲ್ಲಿ ಬ್ಯುಸಿಯಾಗಿರ್ತಾರೆ. ಆಮೇಲೆ ಪರೀಕ್ಷೆ ಮುಗ್ದ ಮೇಲೆ ಮಹಿಳೆಯರೆಲ್ಲ ನೋಡಿ ಬಂದರು, ನಮ್ಮ ಗಮನಕ್ಕೆ ತಂದರು. ನಾವು ಕೂಡ ಹೋಗಿ ನೋಡಿದ್ವಿ. ನಮಗೂ ಬಹಳ ಒಂದು ಮುಜುಗರ ಆಯಿತು. ಒಂದು ಲೈವ್ ಕಾಲಲ್ಲಿ ಚಂಚಲ ಅವರು ಇದ್ದಾರೆ. ಮೇಡಮ್ ಹೇಳಿ. ಹಲೋ ಹಲೋ ಮೇಡಮ್ ಹೇಳಿ, ಪ್ರತಿಭಟನೆಯ ಬಗ್ಗೆ ಹೇಳಿ. ತುಳು ಚಿತ್ರದಲ್ಲಿ ಅಬ್ಬರದ ಪ್ರಚಾರ ಪಡೆದು ಅಪ್ಪೆ ಟೀಚರ್ ಎಂಬ ಸಿನಿಮಾದಲ್ಲಿ ರೇಪ್ ಮಾಡುವ ಕ್ರಮದ ಸಂಭಾಷಣೆಯನ್ನು ಬಹಳ ದೀರ್ಘವಾಗಿ ವಿವರಣೆ ನೀಡುತ್ತಿರುವಂತಹ ಸನ್ನಿವೇಶವನ್ನು ಚಿತ್ರೀಕರಿಸಲಾಗಿದೆ ಇದರಲ್ಲಿ. ಜೊತೆಗೆ ಮಹಿಳೆಯರ ಒಳ ಉಡುಪುಗಳನ್ನೆಲ್ಲ ಹಾಸ್ಯ ರೂಪದಲ್ಲಿ ಬಿಂಬಿಸಲಾಗ್ತದೆ. ಅಪ್ಪೆ ಟೀಚರ್ ಎಂಬ ಸುಂದರ ಶೀರ್ಷಿಕೆಯನ್ನು ನೋಡಿ ಆಕರ್ಷಿತರಾಗಿ ಕುಟುಂಬ ಸಮೇತರಾಗಿ ಆಸಕ್ತಿಯಿಂದ ಸಿನಿಮಾ ನೋಡಲು ಹೋದ ಮಹಿಳೆಯರಿಗೆ, ಶಿಕ್ಷಕರಿಗೆ ಚಿತ್ರದಲ್ಲಿ ಅತ್ಯಾಚಾರ ಮಾಡಲು ಪ್ರಚೋದನೆ ನೀಡುವ ಸಂಭಾಷಣೆಯನ್ನು ಕೇಳಿ ಅವಮಾನ ಹಾಗೂ ಬಹಳ ಮುಜುಗರ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಈ ಚಿತ್ರದ ಮೂಲಕ ಹೆತ್ತ ತಾಯಂದಿರಿಗೆ, ಶಿಕ್ಷಕಿಯರಿಗೆ ಮಾನಹಾನಿ ಮಾಡಿರುತ್ತಾರೆ. ನಿಜವಾಗಿ ಪರಶುರಾಮನ ಸೃಷ್ಟಿಯ ಈ ಭೂಮಿಯಲ್ಲಿ ನಾಗಾರಾಧನೆ, ಭೂತಕೋಲ, ಕಂಬಳ, ಯಕ್ಷಗಾನದ ತವರೂರಾದ ಈ ತುಳುನಾಡುವನ್ನು ಪ್ರಕೃತಿಯನ್ನೇ ಶ್ರೀಯಾಗಿ ಮಾತೆಯಾಗಿ ಪೂಜಿಸುವ ಭವ್ಯ ಸಂಸ್ಕೃತಿಯ ನೆಲೆಬೀಡು ನಮ್ಮದು. ಇಂಥ ದಿವ್ಯ ಪರಂಪರೆ ಹೊಂದಿರುವ ಈ ತುಳುನಾಡಿಗೆ ಇಂಥ ಅಸಭ್ಯವಾದ ಚಲನಚಿತ್ರ ಶೋಭೆ ತರ್ತದೆಯೇ? ನಿಜವಾಗಿ ನಿಮ್ಮ ದೇಶಾದ್ಯಂತ ಅತ್ಯಾಚಾರ ತಡೆಗಟ್ಟಲು ಅತ್ಯಾಚಾರಿ ಕಠಿಣ ಶಿಕ್ಷೆ ನೀಡಬೇಕೆಂದು ಪ್ರತಿಭಟನೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ವಿಕೃತ ಮನಸ್ಸಿನವರಿಗೆ ಅತ್ಯಾಚಾರ ಮಾಡಲು ಪ್ರಚೋದನೆ ನೀಡುವಂತ ಅಶ್ಲೀಲ ಅಸಭ್ಯ ಸಂಭಾಷಣೆಗಳನ್ನು ಚಿತ್ರೀಕರಿಸಿ ಪ್ರದರ್ಶನ ನೀಡುತ್ತಿರುವುದು ನಮಗೆ ಮಂಗಳೂರು ತಾಲೂಕು ಮಹಿಳಾ ಮಂಡಳಿ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಇದರ ಪ್ರತಿಭಟನೆಯನ್ನ ಮಾಡಿದೆವು. ಈ ಪ್ರತಿಭಟನೆ ನಾವು ಒಂದು ತಿಂಗಳ ಮೊದಲೇ ನಾವು ಇದನ್ನ 2 ತಿಂಗಳ ಮೊದಲೇ ನಾವು ಇದಕ್ಕೆ ಒಂದು ಡಿಸಿಗೆ ಮನವಿ ಕೊಟ್ಟಿದ್ದೇವೆ, ಸೆನ್ಸಾರ್ ಬೋರ್ಡ್ಗೆ ಕೊಟ್ಟಿದ್ದೇವೆ, ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೇವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೆದಿದ್ದೇವೆ, ಕರ್ನಾಟಕ ಚಲನಚಿತ್ರ ಸೆನ್ಸಾರ್ ಮಂಡಳಿಯವರಿಗೆ ಬರೆದು ಪ್ರೊಸೀಜರ್ ಪ್ರಕಾರ ಅವರಿಂದ ಏನಾದರೂ ರಿಪ್ಲೈ ಬರ್ಬೋದಾ ಅಂತ ಹೇಳಿ ನಾವು ನಿರೀಕ್ಷೆಯಲ್ಲಿದ್ದೆವು. ಆದ್ರೆ ಏನು ಬರದ ಕಾರಣ ನಾವು 2ನೇ ತಾರೀಕಿಗೆ ಪ್ರತಿಭಟನೆಯನ್ನ ಹಲವು ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಪ್ರತಿಭಟನೆಯನ್ನ ನಡೆಸಿ ಇಂಥ ಸಿನಿಮಾಗಳು ಇನ್ನು ಮುಂದೆ ನಮ್ಮ ಕರಾವಳಿಯಲ್ಲಿ ಬರಬಾರ್ದು, ಹಾಗೆ ಈ ಇಂಥ ಸಿನಿಮಾಗಳು ಒಂದು ಸದಾಭಿರುಚಿಯ ಸಿನಿಮಾ ಅಂತೇಳಿ ಪೇಪರ್ ಅಲ್ಲೆಲ್ಲ ಬರ್ತಿತ್ತು. ಇಂಥ ಸಿನಿಮಾದಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತಾದ್ರೆ ಮುಂದೇನು ಇಂಥದ್ದೇ ಚಿತ್ರವನ್ನ ನಿರ್ಮಿಸಬಹುದು, ಅಂಥದ್ದಕ್ಕೆ ಆಸ್ಪದ ಕೊಡಬಾರ್ದು. ಬಂದದ್ದು ಆಯ್ತು, ಇನ್ನು ಮುಂದೆ ಯಾವುದೇ ಇಂಥ ಚಿತ್ರಗಳು ನಮ್ಮ ತುಳುನಾಡಿನಲ್ಲಿ ಬರಬಾರ್ದು ಅನ್ನುವ ಮುಖ್ಯ ಉದ್ದೇಶವನ್ನ ಇಟ್ಟುಕೊಂಡು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಎಸ್, ಧನ್ಯವಾದಗಳು ಚಂಚಲ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಮೇಡಮ್ ಹೇಳಿ. 80 ದಿನಗಳ ಹೌದು, 80 ದಿನಗಳ ಅದೇ ನೋಡಿ, ಮಾರ್ಚ್ 23ಕ್ಕೆ ಈ ಚಿತ್ರ ಬಂತು. ಪರೀಕ್ಷೆ ಸಮಯ, ಮಕ್ಕಳಿಗೆ ತಾಯಂದ್ರಿಗೆ ನೋಡ್ಲಿಕ್ಕಾಗ್ಲಿಲ್ಲ. ಪರೀಕ್ಷೆ ಮುಗ್ದ ಮೇಲೆ ರಜೆ ಸಿಕ್ಕಿದಾಗ, ಏಪ್ರಿಲ್ ತಿಂಗಳಲ್ಲಿ ರಜೆ ಸಿಕ್ಕಿದಾಗ ಎಲ್ಲ ಮಹಿಳೆಯರು ನೋಡಿ ಬಂದರು. ನಮ್ಮ ಹತ್ರ ನನಗೆ ಫೋನ್ ಬಂತು, ನಾನು ಕೂಡ ಹೋಗಿ ನೋಡಿದೆ. ನನಗೂ ಬಹಳ ಮುಜುಗರ ಆಯಿತು. ತಕ್ಷಣ ನಾವು ನಮ್ಮ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದಲ್ಲಿ ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೆಯಿತು. ಇದನ್ನು ನಾವು ಖಂಡಿಸಲೇಬೇಕು ಅಂತ. ನನ್ನ ಮನಸ್ಸು ಕೂಡ ಖಂಡಿತ ಹೇಳಿದ್ರು, ಇದನ್ನು ನಾವು ಮಹಿಳಾ ಸಂಘಟನೆಯವರು ಇದನ್ನು ಖಂಡಿತವಾಗಿ ಖಂಡಿಸಬೇಕು ಅಂತ. ಇದರ ಮಧ್ಯೆ ಯಾಕಂದರೆ ನಮಗೆ ಏನು ಕೆಲಸ ಮಾಡಬೇಕಾದ್ರೂ ನಮ್ಮ ಮಹಿಳಾ ಒಕ್ಕೂಟದಲ್ಲಿ ಅದೊಂದು ಮೀಟಿಂಗಲ್ಲಿ ನಮಗೆ ಅಪ್ರೂವಲ್ ಆಗಬೇಕು. ಅದಕ್ಕೆ ಮೊದಲು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಒಂದು ಪ್ರತಿಭಟನೆ ಮಾಡುವ ಉದ್ದೇಶ ಇಟ್ಟುಕೊಂಡ ಮೇಲೆ ಎಲ್ಲ ಮಹಿಳೆಯರನ್ನು ಸೇರಿಸಬೇಕಾಗ್ತದೆ ನಾವು. ಅದಕ್ಕೋಸ್ಕರ ಇದಕ್ಕೆ ಮೊದಲ ಹಂತವಾಗಿ ನಾನೇನು ಮಾಡಿದೆ ಅಂದರೆ, ನಮ್ಮ ಪುತ್ತೂರಿನಿಂದ ಪೂವರಿ ತುಳು ಪತ್ರಿಕೆ ಹೊರಡ್ತದೆ, ಅವರಿಗೆ ಅದಕ್ಕೆ ಮೊದಲು ನಮ್ಮ ಹಿರಿಯ ಸಾಹಿತಿಗಳಾದ ನಮ್ಮ ಚಂದ್ರಕಲಾ ನಂದ ಅವರ ಮತ್ತು BM ರೋಹಿಣಿ ಅವರ ಜೊತೆ ನಾನು ಮಾತನಾಡಿದೆ. ಇದರ ಬಗ್ಗೆ ನಾನೊಂದು ಲೇಖನ ಬರೆಯಲ್ಲ ಮೇಡಮ್ ಅಂತ. ಇಬ್ಬರು ನನಗೆ, ಹಿರಿಯ ಸಾಹಿತಿಗಳು ಇಬ್ಬರು ನನಗೆ ಸಪೋರ್ಟ್ ಮಾಡಿದರು. ನೀವು ಖಂಡಿತ ಅವರ ಪತ್ರಿಕೆ ಒಪ್ಪುವುದಾದರೆ ನೀವು ಖಂಡಿತ ಬರೆಯಿರಿ, ಇದರ ಬಗ್ಗೆ ಜನಜಾಗೃತಿ ಮೂಡಿಸಲೇಬೇಕು ಅಂತ. ತಕ್ಷಣ ನಾನು ಪುತ್ತೂರಿನ ಪೂವರಿ ಪತ್ರಿಕೆಯ ಅವರ ಸಂಪಾದಕರಾದ ಇವರು ವಿಜಯಕುಮಾರ್ ಹೆಬ್ಬಾರ್ ಬೈಲು ಅವರಿಗೆ ಫೋನ್ ಮಾಡಿದೆ. ಅವರು ಪೂರ್ತಿ ಸಪೋರ್ಟ್ ಮಾಡಿದರು. ಅವ್ರು ಹೇಳಿದರು, ಮೇಡಮ್ ನೀವು ಖಂಡಿತ ಬರೆಯಿರಿ, ನಮಗೂ ಆ ಚಿತ್ರ ಹಿಡಿಸಲಿಲ್ಲ. ಪುರುಷರಾಗಿ ಅವ್ರು ಹೇಳಿದರು, ನೀವು ಪತ್ರಿಕೆಯಲ್ಲಿ ಲೇಖನ ಕಳಿಸುವುದಾದರೆ ನಾನು ಖಂಡಿತ ಅದನ್ನು ನಾವು ಪತ್ರಿಕೆಯಲ್ಲಿ ನಾನು ಪ್ರಿಂಟ್ ಮಾಡ್ತೇನೆ ಅಂತ. ಸೊ ಪತ್ರಿಕೆಯಲ್ಲಿ ನಾನು ಬಂದಿದೆ, ಇದು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಕಳಿಸೋದು, ಮೇ ತಿಂಗಳ ಪತ್ರಿಕೆಯಲ್ಲಿ ಬಂದಿದೆ. ತುಳು ಸಿನಿಮಾ ದಾಯ ಇಂಚ ಒಂದುಂಡು ಅಂತದೇ ಶೀರ್ಷಿಕೆ ಕೊಟ್ಟು ಪೂರ್ತಿ ನಾನು ಬರೆದಿದ್ದೇನೆ.
ಅಂದರೆ ನಾವು ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಆಮೇಲೆ ಏಪ್ರಿಲ್ 21ಕ್ಕೆ ನಮ್ಮ ಮಹಿಳಾ ಒಕ್ಕೂಟದ ಮಹಾಸಭೆಯಾಯಿತು. ಆ ಮಹಾಸಭೆಯಲ್ಲಿ ನಾವು ಇದನ್ನು ನಮ್ಮ ಮಹಿಳಾ ಸದಸ್ಯರ ಮುಂದೆ ನಾವು ಇದನ್ನು ಇಟ್ಟೆವು. ಪೂರ್ತಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಖಂಡಿತವಾಗಿ ನಾವು ಇದನ್ನು ಖಂಡಿಸೋಣ ಅಂತ. ದುರದೃಷ್ಟವಶಾತ್ ನಮ್ಮ ದುರದೃಷ್ಟ ಆಗಿರ್ಬೋದು, ಬಹುಶಃ ಅವರದು ಅದೃಷ್ಟ ಅಂತ ಹೇಳ್ಬೋದು. ಅದೇ ಸಮಯ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂತು. ಆ ಚುನಾವಣಾ ನೀತಿ ಸಂಹಿತೆ ಮಧ್ಯದಲ್ಲಿ ಅದಕ್ಕೊಂದು ರಾಜಕೀಯ ಬಣ್ಣ ಬರುವುದು ಬೇಡ ಅಂತ ನಾವು ಮುಂದುವರಿಲಿಲ್ಲ. ಈ ಮಧ್ಯೆ ನಮ್ಮ ಅದರ ನಿರ್ದೇಶಕರು ಬಹುಶಃ ಕಿಶೋರ್ ಮೂಡಬಿದ್ರೆ, ಹೆಸರು ಹೇಳ್ತೇನೆ ನಾನು ಓಪನ್ ಆಗಿ. ಕಿಶೋರ್ ಮೂಡಬಿದ್ರೆ ಅವರ ಪತ್ರಿಕೆಯಲ್ಲಿ ಒಂದು ಅವರ ಸಂದರ್ಶನ ಕೊಟ್ಟರು. ಆ ಸಂದರ್ಶನದಲ್ಲಿ ಒಳ್ಳೆ ಹುರುಪಿನಿಂದ ಮಾತನಾಡಿದ್ರು. ಅವರು ಏನು ಅಂದರೆ, ಈ ಚಿತ್ರ ಬಹಳ ಬಿರುಸಾಗಿ ಓಡ್ತಾ ಇದೆ, ಈ ಚಿತ್ರದಿಂದ ನಮಗೆ ಹೊಸ ರೂಪು ಬಂದಿದೆ, ಇದು ಖಂಡಿತವಾಗಿ ಇಂಥದೇ ಇನ್ನೊಂದು ಚಿತ್ರ ನಾವು ಮಾಡ್ತೇವೆ ಅಂತ ಬಹಳ ಒಳ್ಳೆ ಹುರುಪಿನಿಂದ ಹೇಳಿದರು. ಅದು ನಮ್ಮ ಸಾಹಿತಿಗಳಾದ ಚಂದ್ರಕಲಾನಂದ ಅವರ BM ರೇವಣಿಯವರು ಕೂಡ ನನ್ನ ಗಮನಕ್ಕೆ ತಂದರು. ನೋಡಿದ್ರಾ ನೀವು ಸಂದರ್ಶನ ನೋಡಿದ್ರಾ? ಖಂಡಿತ ಮೇಡಮ್, ಇದರ ಬಗ್ಗೆ ನಾವು ಎಚ್ಚರ ಆಗಲೇಬೇಕು ಅಂತ ಹೇಳಿದ್ದೇವೆ ನಾವು. ಸೊ ಅದಕ್ಕೋಸ್ಕರ ನಾವು ಶಶಿರೇಖಾ ಅವರು ನಮ್ಮ ಜೊತೆ ಕರೆಯಲಿದ್ದಾರೆ ಮತ್ತು ಒಬ್ಬ ತಾಯಿ ಕೂಡ. ಆದ್ರಿಂದ ಈ 3 ನೆಲೆಗಳಲ್ಲಿ ನಾನು ಈ ಚಿತ್ರವನ್ನ ವಿಶ್ಲೇಷಿಸ್ತಾ ಇದ್ದೇನೆ. ನಮ್ಮ ಕರಾವಳಿ ಲೇಖಕಿಯರ ಸಂಘ ಮುಖ್ಯವಾಗಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಅದರ ಜೊತೆಯಲ್ಲಿ ನಮ್ಗೆ ಸಾಮಾಜಿಕ ಕಾಳಜಿ ಕೂಡ ಇದೆ. ನಾವು ಸಾಹಿತಿಗಳು ಸಮಾಜದಿಂದ ಬೇರೆ ಅಲ್ಲ ತಾನೇ, ಸಮಾಜದಿಂದಲೇ ನಮ್ಗೆ ಸಾಹಿತಿಗಳಿಗೆ ಮೂಲದ್ರವ್ಯ ಒದಗಬೇಕು. ಆದ್ರಿಂದ ನಾವು ಸಮಾಜದಲ್ಲಿ ಏನು ನಡೀತಾ ಇದೆ, ಅದು ಚೆನ್ನಾಗಿದೆಯಾ, ಒಳ್ಳೆ ದಾರಿಯಲ್ಲಿದೆಯಾ, ಕೆಟ್ಟ ದಾರಿಯಲ್ಲಿದೆಯಾ, ನಮ್ಮ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದೆಯಾ, ಇದನ್ನೆಲ್ಲ ನಾವು ಯೋಚನೆ ಮಾಡಲೇಬೇಕಾಗ್ತದೆ ಸಾಹಿತಿಗಳಾಗಿ, ಮತ್ತು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಲೇಬೇಕಾಗ್ತದೆ. ಈ ನೆಲೆಯಲ್ಲಿ ನಾವು ಮಹಿಳಾ ಒಕ್ಕೂಟ ಅವರು ಒಂದು ಪ್ರತಿಭಟನೆಯನ್ನ ಆಯೋಜಿಸಿದಾಗ ನಾವು ಕರಾವಳಿ ಲೇಖಕಿ ವಾಚಕಿಯರ ಸಂಘ ಸಂಪೂರ್ಣವಾಗಿ ಸಹಮತವನ್ನ ಕೊಟ್ಟೆವು ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ. ನಾನು ಒಬ್ಬ ಶಿಕ್ಷಕಿಯಾಗಿ ಹೇಳುವುದೇನೆಂದ್ರೆ, ನಾನು ಈಗ 35 ವರ್ಷಗಳ ನನ್ನ ಅನುಭವದಲ್ಲಿ ಎಷ್ಟೋ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಮಕ್ಕಳು ದಾರಿ ತಪ್ತಾರೆ ಎಂಬುದನ್ನು ನೋಡಿದ್ದೇನೆ. ಇದಕ್ಕೆ ಬಹುಪಾಲು ಕೊಡುಗೆ ನಮ್ಮ ಇಂಟರ್ನೆಟ್ ಅಥವಾ ಅಂತರ್ಜಾಲ ಮತ್ತು ಮಾಧ್ಯಮಗಳಿಂದಲೇ ಮಕ್ಕಳು ಅವ್ರು ದಾರಿ ತಪ್ತಾರೆ ಅಂತ ನನ್ನ ಭಾವನೆ. ಈ ಮೊಬೈಲ್, ಇಂಟರ್ನೆಟ್ ಇವುಗಳ ಒಂದು ವಿಷ ವ್ಯೂಹ ಇದು. ಅದರಲ್ಲೇ ಸಿಕ್ಕಾಕೊಂಡು ಮಕ್ಕಳು ದಾರಿ ತಪ್ತಾರೆ. ಹಾಗಿರುವಾಗ ನಮ್ಮ ಕಲಾವಿದರಿಗೆ ಒಂದು ಬದ್ಧತೆ ಬೇಕಲ್ಲ, ಸಾಮಾಜಿಕ ಬದ್ಧತೆ. ಮಕ್ಕಳನ್ನ ಒಂದು ಸರಿಯಾಗಿ ಅವರ ಒಳಿತಿಗಾಗಿ ಅಥವಾ ಅವರ ಕ್ಯಾರೆಕ್ಟರ್ ಫಾರ್ಮೇಶನ್ ನಲ್ಲಿ ಯಾವುದು ಸೂಕ್ತ ಅಂತಹ ವಿಷಯಗಳನ್ನ ತಿಳಿಸುವಂತ ಒಂದು ಜವಾಬ್ದಾರಿ ನಮ್ಮ ಪ್ರೊಡ್ಯೂಸರ್ಸ್, ನಿರ್ಮಾಪಕರು, ನಿರ್ದೇಶಕರು ಹಾಗೂ ಈಗ ಹೆಸರು ಮಾಡಿದಂತ ಕಲಾವಿದರಲ್ಲಿ ಇರಲೇಬೇಕಾಗಿದೆ. ಯಾಕಂದ್ರೆ ಇಂದಿನ ಮಕ್ಕಳು ಮುಂದಿನ ಜನಾಂಗ. ಅವರ ಕ್ಯಾರೆಕ್ಟರ್ ಫಾರ್ಮೇಶನ್ ನಮ್ಮ ಸಮಾಜದ ಒಂದು ಬದ್ಧತೆ. ಟೀಚರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಪ್ರತಿ ಕ್ಲಾಸ್ ನಲ್ಲಿ ನಾನು ಒಂದು 5 ನಿಮಿಷ ಮಕ್ಕಳಿಗೆ ಕ್ಯಾರೆಕ್ಟರ್ ಫಾರ್ಮೇಶನ್ ಬಗ್ಗೆನೆ ನಾನು ಮಾತಾಡ್ತಾ ಇದ್ದೆ. ನನ್ನ ಸಬ್ಜೆಕ್ಟ್ ಫಿಸಿಕ್ಸ್, ಅದನ್ನು ಬಿಟ್ಟು 5 ನಿಮಿಷ ನಾನು ಮಕ್ಕಳ ಒಂದು ಒಳಿತಿಗಾಗಿ ಒಳ್ಳೆ ಮೋಟಿವೇಟಿಂಗ್ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ದೆ. ಆ ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಮಕ್ಕಳನ್ನು ಸರಿದಾರಿಗೆ ತರುವ ಒಂದು ಬದ್ಧತೆ ಕಲಾವಿದರಿಗೆ ಹಾಗೂ ಜನರಲ್ ಪಬ್ಲಿಕ್ ಇದ್ದೇ ಇದೆ. ಅದನ್ನು ನಾವು ಅರ್ಥಕೊಳ್ಬೇಕು. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸುವುದು, ನಮ್ಮ ತುಳುನಾಡು ಸಾಂಸ್ಕೃತಿಕವಾಗಿ ಬಹಳ ಅದ್ಭುತವಾದ ಪ್ರದೇಶ. ಇಲ್ಲಿ ಅನಾದಿ ಕಾಲದಿಂದಲೂ ಚೆನ್ನಾಗಿರುವ ಒಂದು ಸಂಸ್ಕೃತಿಯನ್ನ, ಒಳ್ಳೆಯ ಉತ್ತಮ ಸಂಸ್ಕೃತಿಯನ್ನ, ಅದ್ಭುತವಾದ ಸಂಸ್ಕೃತಿಯನ್ನ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ಇದರಲ್ಲಿ ಮಾತೃಮೂಲಿಯ ಸಂಸ್ಕೃತಿ ಇರುವುದರಿಂದ ಮಾತೃ ದೇವೋ ಭವ ಎಂಬ ಒಂದು ಹೇಳಿಕೆಗೆ ಸರಿಯಾಗಿ ತಾಯಿಗೆ ಇಲ್ಲಿ ಯಾವಾಗಲೂ ಗೌರವ ಸಲ್ಲುತ್ತದೆ, ಹಾಗೆಯೇ ಟೀಚರ್ಗೆ ಕೂಡ. ಆದ್ರೆ ಈ ಸಿನಿಮಾದಲ್ಲಿ ಇಬ್ಬರಿಗೂ, ಟೀಚರ್ಗೂ ಹಾಗೂ ಶಿಕ್ಷಕಿಗೂ ಅವಮಾನ ಮಾಡಲಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅಪ್ಪೆ ಟೀಚರ್ ಎಂಬ ಹೆಸರೇ ಒಳ ಅಜೆಂಡಾ ಇಟ್ಟುಕೊಂಡಾಗಿ ಕಾಣ್ತದೆ. ಒಳಗೆ ಏನೋ ಒಂದು ವ್ಯಂಗ್ಯವನ್ನ ಇಟ್ಟುಕೊಂಡು ಆ ಹೆಡ್ಡಿಂಗ್ ಬಂದಿದೆ ಅಂತ ನನಗೆ ಅನಿಸ್ತದೆ. ನಮ್ಮ ತುಳುನಾಡಿನ ಈ ಪರಂಪರೆಯನ್ನ, ಈ ಅದ್ಭುತವಾದ ಒಂದು ಸಾಂಸ್ಕೃತಿಕ ನೆಲೆಯನ್ನ ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಟೀಚರ್ಸ್ ಮಾಡಬೇಕು, ತಾಯಂದಿರು ಮಾಡಬೇಕು, ಜನರಲ್ ಪಬ್ಲಿಕ್, ಅದರಲ್ಲೂ ದೃಶ್ಯ ಮಾಧ್ಯಮಗಳ ಅಲ್ಲಿ ತುಂಬಾ ದೊಡ್ಡ
ಪಾತ್ರವನ್ನ ವಹಿಸ್ತೇವೆ ಅಂತ ನಾನು ಹೇಳಬಯಸ್ತೇನೆ. ಈ ನಿಟ್ಟಿನಲ್ಲಿ ಈ ರಂಗದಲ್ಲಿ ಹೆಸರು ಮಾಡಿ ಹಣ ಮಾಡಿ ಪ್ರಶಸ್ತಿಗಳನ್ನು ಗೆದ್ದಂತ, ಸಂದೇಶದಂತಹ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಗೆದ್ದಂತ ಕಲಾವಿದರಿಗೆ ತಮ್ಮ ಪಾತ್ರದ ಘನತೆ ಅರ್ಥ ಆಗ್ಬೇಕಲ್ಲ. ಈಗ ಹೇಳ್ಬೋದು ಸೆನ್ಸರ್ನವರು ಬಿಟ್ಟು ಕೊಟ್ಟಿದ್ದಾರೆ ಅಂತ. ಸೆನ್ಸರ್ನವರು ಹೇಗೆ ಬಿಟ್ಟಿದಾರೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಸೆನ್ಸರ್ನವರು ಬಿಟ್ಟು ಇವರಿಗೆ ಒಂದು ಆತ್ಮಸಾಕ್ಷಿ ಅಂತ ಇದೆ ಅಲ್ಲ. ನಮ್ಗೆ ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥದ್ದು, ಮಕ್ಕಳಿಗೆ ಸರಿದಾರಿಗೆ ತರುವಂಥದ್ದು, ಮಕ್ಕಳನ್ನು ಒಳ್ಳೆ ದಾರಿಯಲ್ಲಿ ಬೆಳೆಸುವ ಪೂರಕ ಅಂಶಗಳನ್ನ ಕೊಡುವಂಥದ್ದು, ಯಾವ ಮೆಸೇಜ್ ನಾವು ಮಕ್ಕಳಿಗೆ ಕೊಡಬೇಕು ಈ ಪರಿಸ್ಥಿತಿಯಲ್ಲಿ, ಈ ಪಿಕ್ಚರ್ ಯಾವ ಮೆಸೇಜ್ ಮಕ್ಕಳಿಗೆ ಕೊಡ್ತದೆ ನೋಡಿ. ಅದು ಆ ಜವಾಬ್ದಾರಿ ನಮ್ಗೆ ಇರ್ಬೇಕಾದದ್ದು ಅಗತ್ಯ. ಈ ನೆಲೆಯಲ್ಲಿ ನಾನು ಆ ಪ್ರೊಡ್ಯೂಸರ್ಸ್, ನಿರ್ಮಾಪಕರು, ನಿರ್ದೇಶಕರು ಯಾರಿದ್ದಾರೆ ಅವರಿಗೆ ಒಂದು ಮನವಿ, ನನ್ನ ಟೀಚರ್ ನೆಲೆಯಿಂದ, ಶಿಕ್ಷಕಿಯ ನೆಲೆಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಆಗಿದ್ದಾಯ್ತು, ಹಣ ಮಾಡಿ ಆಯ್ತು. ನೀವು ಇನ್ನಾದ್ರೂ ಮುಂದೆ ನೀವು ಫಿಲ್ಮ್ ತೆಗೆಯುವಾಗ ಈ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ನೀವು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು, ನಮ್ಮ ಸಂಸ್ಕೃತಿಯನ್ನ ಮುಂದಿನ ಜನಾಂಗಕ್ಕೆ ತಿಳಿಸುವಂತಹ ಒಂದು ಮುಖ್ಯ ಪಾತ್ರ ವಹಿಸುವವರು. ನಿಮ್ಮ ಜವಾಬ್ದಾರಿಯನ್ನ ತಿಳಿದುಕೊಳ್ಳಿ. ಹಾಗೂ ಇನ್ನು ಮುಂದೆ ಇಂಥ ಅಸಹ್ಯ, ಇದು ನಾನು ತಿಳಿದುಕೊಂಡ ಹಾಗೆ ಅರ್ಧ ಗಂಟೆಯ ಒಂದು ಎಪಿಸೋಡ್ ಮೇನ್ ಕಥೆಗೆ ಯಾವ ರೀತಿಗೂ ಪೂರಕವಾಗಿಲ್ಲ. ಆದ್ರಿಂದ ಇದು ಕೇವಲ ಹಣ ಮಾಡ್ಲಿಕ್ಕೆ ಹಾಕಿತ್ತು ಅಂತ ಅನಿಸ್ತದೆ. ಹಾಸ್ಯ ಬೇಕು ನೋಡಿ, ನಮ್ಮ ಜೀವನದಲ್ಲಿ ಹಾಸ್ಯ ಇಲ್ಲದೆ ಜೀವನಕ್ಕೆ ರಂಗೇ ಇಲ್ಲ. ಆದ್ರೆ ಹಾಸ್ಯಕ್ಕೂ ಒಂದು ಮಿತಿ ಇದೆ ಅಲ್ಲ. ಹಾಸ್ಯ ಒಂದು ಮಟ್ಟದಿಂದ ಕೆಳಗೆ ಬಂದರೆ ಕೀಳು ಅಭಿರುಚಿಯನ್ನು ಬಿಂಬಿಸಿದ್ರೆ ಅದು ಅಶ್ಲೀಲವಾಗ್ತದೆ, ಹಾಸ್ಯವಾಗುವುದಿಲ್ಲ. ನಮ್ಮ ತುಳುನಾಡಿನಲ್ಲಿ ಅನೇಕ ದಿಗ್ಗಜರು ಏನೆಲ್ಲ ಚೆನ್ನಾದ ಫಿಲ್ಮ್ ಮಾಡಿದ್ದಾರೆ. ತುಳು ಫಿಲ್ಮ್ಗಳೇ ನಾನು ನೋಡಿದ ಫಿಲ್ಮ್ಗಳಲ್ಲಿ ವಿಶ್ವಕುಮಾರ್ ಅವರ ಕೋಟಿ ಚೆನ್ನಯ್ಯ, ನಮ್ಮ ಇವರು ಬೆನ್ನ ತಂಗಡಿ, ಕೆಎನ್ ಟೈಲರ್ ಮಾಡಿದಂತ ಪಿಕ್ಚರ್ಗಳು, ಮತ್ತು ನಮ್ಮ ಸಂಜೀವ ದಂಡಕೇರಿಯವರ ಪಿಕ್ಚರ್ಗಳು, ಇವುಗಳೆಲ್ಲ ಏನು ಚೆನ್ನಾಗಿತ್ತು. ಅವುಗಳ ಹಾಡುಗಳು ಇಂದು ಕೂಡ ನಮ್ಮ ಮನಸ್ಸಲ್ಲಿ ಅನುರಂಜಿಸ್ತಾ ಇವೆ. ಅವುಗಳ ಸಂಭಾಷಣೆ ಎಷ್ಟು ಗಂಭೀರ, ಅವುಗಳು ಕೊಡುವ ಮೆಸೇಜ್ ಎಷ್ಟು ಚಂದ. ಇವುಗಳನ್ನೆಲ್ಲ ಬಿಟ್ಟು ಮಟ್ಟದ ಹಾಸ್ಯವನ್ನ ತುರುಕಬೇಕಾ? ಇದರ ಜವಾಬ್ದಾರಿಯನ್ನ ನೀವು ಆರ್ಟಿಸ್ಟ್, ನೀವು ಕಲಾವಿದರು ಖಂಡಿತ ತಗೊಳ್ಬೇಕು. ಇನ್ನು ಮುಂದೆ ಆದ್ರೂ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ದೃಶ್ಯಗಳನ್ನ ಖಂಡಿತವಾಗಿ ದೂರವಿಟ್ಟಿಂದ ನಾನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ಬೇಡಿಕೊಳ್ತಿದ್ದೇನೆ. ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದಕ್ಕೆ. ಈಗೊಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಸೆನ್ಸರ್ಶಿಪ್ ಮಂಡಳಿ ಬಗ್ಗೆ ಏನ್ ಹೇಳ್ತೀರಾ? ಒಂದು ಮೂವಿ ಬಿಡುಗಡೆ ಆಗ್ಬೇಕಾದ್ರೆ ಸೆನ್ಸರ್ಶಿಪ್ ಹೇಳುವಂತದ್ದು ಬಹುಮುಖ್ಯ ಪಾತ್ರವನ್ನ ವಹಿಸ್ತದೆ. ಅದೇ ರೀತಿ ಈ ಸಿನಿಮಾ ಕೂಡ ಸೆನ್ಸರ್ಶಿಪ್ ಅನ್ನು ಮಾಡಿಕೊಂಡೇ ಬಂದಿರುವಂತಹ ಸಿನಿಮಾ. ಸೆನ್ಸರ್ಶಿಪ್ ಆದ ನಂತರ ಸರ್ಟಿಫಿಕೇಟ್ ಸಿಕ್ಕಿ ಆದ ನಂತರ ಈ ಸಿನಿಮಾ ಒಂದು ಬಿಡುಗಡೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ? ನೋಡಿ, ಖಂಡಿತವಾಗಿ ಸೆನ್ಸಾರ್ಶಿಪ್ ನಲ್ಲಿ ಈ ಪತ್ರಿಕೆಯಲ್ಲಿ ಅವರು ಕಿಶೋರ್ ಮೂಡಬಿದ್ರೆ ಅವರು ಹೇಳಿದ್ದಾರೆ. ಮೊನ್ನೆ ಒಂದು ಅವರು ಪತ್ರಿಕೆಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೆನ್ಸಾರ್ಶಿಪ್ಪಲ್ಲಿ 5 ಜನರ ಸಮಾಲೋಚನೆ ಮಾಡಿಯೇ ಈ ಚಿತ್ರ ಹೊರಗೆ ಬಂದಿದೆ. ಮಹಿಳಾ ಸಂಘಟನೆಗಳು ಅವರ ಮಹಿಳಾ ದೌರ್ಜನ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ. ಸ್ವಾಮಿ ಕಿಶೋರ್ರವರೇ, ನಾವು ಎಚ್ಚೆತ್ತುಕೊಂಡೇ ಈ ಪ್ರತಿಭಟನೆಗೆ ಇಳಿದಿದ್ದೇವೆ. ಈಗ ನೀವು ಮಾಡಿದ್ದು ಮಹಿಳಾ ದೌರ್ಜನ್ಯವೇ. ಯಾಕಂದರೆ ಆ ಸೆನ್ಸಾರ್ ಬೋರ್ಡಿನವರು ನಿಮ್ಮ ಹೇಳಿದಿರಲ್ಲ, ನೀವು 5 ಮಂದಿ ಸಮಾಲೋಚನೆ ಅಂತ ಹೇಳಿದಿರಲ್ಲ. ನೀವು ಆ 5 ಮಂದಿ ಸಮಾಲೋಚನೆ ಮಾಡಿದವರನ್ನು ನಮ್ಮ ಮುಂದೆ ತರಿಸಿ ನಾವು ಕೇಳ್ತೇವೆ. ನಾವು ನೋಡಿ, ನಮಗೆ ಕೆಲವು ತಮಿಳು ತೆಲುಗು ಭಾಷೆ ಬರುವುದಿಲ್ಲ. ಆ ತಮಿಳು ತೆಲುಗಿನಲ್ಲಿ ಕೂಡ ಕೆಲವು ಅಸಭ್ಯ ದೃಶ್ಯಗಳನ್ನು ನೋಡುವಾಗ ಗೊತ್ತಾಗ್ತದೆ. ದೃಶ್ಯ ಅಸಭ್ಯ, ಭಾಷೆ ಅರ್ಥ ಆಗದಿದ್ರೂ ನಮಗೆ ಗೊತ್ತಾಗ್ತದೆ. ಆ ಸೆನ್ಸಾರ್ ಬೋರ್ಡಿನವರು ಆ ದೃಶ್ಯಗಳನ್ನು ನೋಡುವಾಗಾದರೂ ಅವರಿಗೆ ಅರ್ಥ ಆಗಬೇಕಲ್ಲ. ಏನಾದರೂ ಒಳ ಒಪ್ಪಂದ ಇರ್ಬೋದು, ಎಲ್ಲರ ಬಾಯಲ್ಲಿ ಬರುವ ಮಾತುಗಳು ಇದುವೇ. ಸೆನ್ಸಾರ್ ಬೋರ್ಡ್ನರ ಬಗ್ಗೆ ಮಾತನಾಡುವಾಗ ಜನಸಾಮಾನ್ಯರ ಬಾಯಲ್ಲಿ ಮಾತು ಬರುವುದೇ ಇದು. ಅವರ ಒಳಗೆ ಏನಾದರೂ ಖಂಡಿತವಾಗಿ ಒಳ ಒಪ್ಪಂದ ಆಗಿರ್ತದೆ. ಅದಕ್ಕೋಸ್ಕರ ಸೆನ್ಸಾರ್ ಬೋರ್ಡ್ನವರು ಇದನ್ನು ಪಾಸ್ ಮಾಡಿದ್ದಾರೆ ಅಂತ. ಯಾಕಂದರೆ ದೃಶ್ಯ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕಿತ್ತು. ಒಂದು ಅಸಹಾಯಕ ಹೆಣ್ಣು ಮಗಳನ್ನು ಅಂಗಾತ ಮಲಗಿಸಿ ಈ ತುಳುನಾಡಿನ ದಿಗ್ಗಜರೆನಿಸುವ ಈ ಕಲಾವಿದರಿದ್ದಾರಲ್ಲ, ಯಾನು ದುಂಬು ರೇಪ್ ಮಲ್ಪೆಯನ್ನು ಅವಳ ಮೇಲೆ ಹಾರ್ತಾರಲ್ಲ, ಗೊತ್ತಾಗೋದಿಲ್ವ ಸೆನ್ಸಾರ್ ಬೋರ್ಡ್ನವರಿಗೆ?
ಗೊತ್ತಾಗೋದಿಲ್ವಾ? ಅತ್ಯಾಚಾರಕ್ಕೆ ಇಷ್ಟು ಕಠಿಣ ಶಿಕ್ಷೆ ಆಗಬೇಕು ಅಂತ ಇಷ್ಟೆಲ್ಲ ಗದ್ದಲ ಆಗ್ತಾ ಇರುವಾಗ ಯಾಕೆ ಅವರು ಇದನ್ನು ಸೆನ್ಸಾರ್ ಮಾಡಲಿಲ್ಲ? ಹಾಗಾದರೆ ಒಳ ಒಪ್ಪಂದದ್ದು ಖಂಡಿತವಾದ ಮಾತಿದು. ಹಾಗಾದರೆ ಯಾರನ್ನು ದೂರಲಿ? ಹಾಗಾದರೆ ಮಹಿಳೆಯರಿಗೆ ದೌರ್ಜನ್ಯ ಆಗೋದನ್ನು ತಡೆಯೋದು ಹೇಗೆ? ಇವೆಲ್ಲ ಇಂಥ ಕೆಲಸಗಳು ಇಂಥ ನಮ್ಮ ಸಮಾಜದಲ್ಲಿ ನಡೀತಿರುವಾಗ ಅದಕ್ಕೋಸ್ಕರ ನಾವು ಇಲ್ಲಿಗೆ ನೋಡಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಕೇವಲ ನಮ್ಮದು ಆರಂಭ ಅಷ್ಟೇ. ಇನ್ನು ಮುಂದೆ ಯಾವ ಚಿತ್ರವೇ ಬರಲಿ, ನಾವು ಬ್ಯಾಂಗ್ಳೂರಿಗೆ ಹೋಗಿ ಚಲನಚಿತ್ರ ಸೆನ್ಸಾರ್ ಮಂಡಳಿಗೆ ನಾವು ಲಗ್ಗೆ ಇಡುವವರು, ಖಂಡಿತ ನಾವು ಲಗ್ಗೆ ಇಡ್ತೇವೆ. ನಮ್ಮ ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಇದೊಂದು ನಾವು ಎಚ್ಚರಿಕೆ ಗಂಟೆ ಕೊಟ್ಟದಷ್ಟೇ. ಚಿತ್ರ ಬಂತು, ಹೋಯಿತು, ದುಡ್ಡು ಆಯಿತು. ಇನ್ನು ಮುಂದೆ ಈ ರೀತಿಯ ಚಿತ್ರ ಮಾಡುವವರಿಗೆ ನಾವು ಕೊಡೋದು ಎಚ್ಚರಿಕೆಯ ಗಂಟೆ. ಯಾಕಂದರೆ ಎಷ್ಟೋ ವಿಷಯಗಳು ಹಾಸ್ಯಕ್ಕೆ ಮಹಿಳೆಯರು ಅಂದರೆ ನಮಗೆ ಅಷ್ಟು ಹಗುರ ಭಾವನೆಯ ಮಹಿಳೆಯರ ಉಡುಪುಗಳು ನಿಮಗೆ ತೋರಿಸುವುದು ಒಂದು ತುದೆತ ಮೀನು. ಎಂಥದ್ದು ಅರ್ಥ ಇದೆ? ಮನೆಯಲ್ಲಿ ಹೆಂಗಸರಿಲ್ವ ಅವರಿಗೆ? ಅಕ್ಕ ತಂಗಿಯರಿಲ್ವಾ? ಅವರ ಅಕ್ಕ ತಂಗಿಯರನ್ನು ಆ ರೀತಿ ಅಂಗಾತ ಮಲಗಿಸಿ ಬೇರೆಯವರಿಂದ ಆ ರೀತಿ ರೇಪ್ ಸೀನ್ ಮಾಡಿಸ್ಲಿ ಆಗ್ತದೆ? ಒಪ್ಪಿಗೆಯಾ? ಇವರಿಗೆ ಯಾತಕ್ಕಿಂತ ರೋಲ್ ದಿಗ್ಗಜರಲ್ಲು ಇವರೆಲ್ಲ ನವೀನ್ ಪಟೇಲ್ ಸಂದೇಶ ಪ್ರತಿಷ್ಠೆ ಪಡೆದವರು, ಪ್ರತಿಷ್ಠಿತ ಸಂದೇಶ ಪ್ರಶಸ್ತಿ ಪಡೆದವರು. ಯಾಕೆ ಅವರಿಗೆ ಇಂಥ ಡಯಲಾಗ್ ಬೇಕಿತ್ತು? ಆ ಭೋಜರಾಜ್ ಮಾಮಂಜೂರು ಇದಕ್ಕೆ ಮೊದಲು ಕೂಡ ಅವರು ಬಹಳ ಒಂದು ವಲ್ಗರ್ ಸೀನನ್ನು ಮಾಡಿದ್ದಾರೆ. ನಾವು ತುಳು ಒಕ್ಕೂಟದಲ್ಲಿ ಕೂಡ ಇದ್ದೇವೆ. ತುಳು ಒಕ್ಕೂಟದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಬಂದಿತ್ತು. ಇತ್ತೀಚೆಗೆ ತುಳು ಸಿನಿಮಾಗಳು ಬಹಳ ಅಶ್ಲೀಲ ದೃಶ್ಯಗಳನ್ನು ಪ್ರದರ್ಶಿಸುತ್ತೇವೆ, ನಾವು ಇದನ್ನು ಖಂಡಿಸಬೇಕು ಅಂತ ತುಳು ಒಕ್ಕೂಟದಲ್ಲಿ ಕೂಡ ಈ ಮಾತು ಬಂದಿತ್ತು. ಈಗಂತೂ ಮಹಿಳೆಯರನ್ನು ಬಹಳ ಅಗ್ಗವಾಗಿ ತೋರಿಸಿದ್ದಾರೆ. ನಾವು ಮಹಿಳೆಯರು ಎಚ್ಚರ ಆಗಲೇಬೇಕಾಯಿತು. ಬಹುಶಃ ಇದರ ಕಡಿವಾಣ ಹಾಕಲಿಕ್ಕೆ ಬಹುಶಃ ಇವರು ಇಷ್ಟು ಧೈರ್ಯ ಮಾಡಿ ಚಿತ್ರವನ್ನು ಹೊರಗೆ ತಂದಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮೊನ್ನೆ ನಮ್ಮ ರೋಹಿಣ್ ಟೀಚರ್ ಕೂಡ ಹೇಳಿದರು, ನಾವು ಈ ಚಿತ್ರ ಅದಕ್ಕೋಸ್ಕರ ನಾವು ಎಚ್ಚೆತ್ತುಕೊಳ್ಳಬೇಕಾಗ್ತದೆ, ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಚ್ಚೆತ್ತುಕೊಳ್ಳಿ ಇಂಥ ಚಿತ್ರಗಳು ಬರ್ತಾ ಇವೆ ಅಂತ. ಇದನ್ನು ಹೀಗೆ ಬಿಟ್ಟರೆ ಇನ್ನು ಅತಿರೇಕವನ್ನು ಖಂಡಿತವಾಗಿ ತೋರಿಸ್ತಾರೆ ಅಂತ ನಮಗೆ ಖಂಡಿತವಾಗಿದೆ. ಈ ದುಡ್ಡಿನ ಆಸೆ ಬಂದಿದೆ, ಗಳಿಕೆ ಒಂದೇ ಅವರ ದೃಷ್ಟಿಯಲ್ಲಿ. ತುಳು ಸಂಸ್ಕೃತಿ ಉಳಿಬೇಕಂತೇನಿಲ್ಲ, ತುಳು ಚಿತ್ರ ಆಗ್ತದೆ. ತುಳು ಸಂಸ್ಕೃತಿ, ತುಳು ಮಣ್ಣಲ್ಲಿ ಹುಟ್ಟಿದ ಒಂದು ಋಣವನ್ನಾದರೂ ಒಳ್ಳೆ ರೀತಿಯಲ್ಲಿ ತೀರಿಸಲಿ ಇಲ್ಲ, ಕೇವಲ ದುಡ್ಡು. ಆ ದುಡ್ಡಿನ ದಹಕ್ಕಾಗಿ ಹೆಣ್ಣು ಮಕ್ಕಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಆ ಮಕ್ಕಳು ಈಗ ಕೇಳ್ಬೋದು ನೀವೊಂದು, ಹೆಣ್ಣು ಮಕ್ಕಳು ಇಂಥ ಸೀನಿಗೆ ಒಪ್ತಾರಲ್ಲ ಅಂತ. ನೋಡಿ, ನಮ್ಮ ಹಿರಿಯ ಸಾಹಿತಿಗಳಾದ ನಮ್ಮ BM ರೋಹಿಣಿ ಅವರು, ನಮ್ಮ ಚಂದ್ರಕಲಾ ನಂದಾವರವರು ಸೆಕ್ಸ್ ವರ್ಕರ್ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದಾರೆ. ಅವರು ಯಾವ ಸೆಕ್ಸ್ ವರ್ಕರ್ ಕೂಡ ಸ್ವ ಇಚ್ಛೆಯಿಂದ ಅವರು ಆ ವೃತ್ತಿಗೆ ಇಳಿದವರಲ್ಲ. ಅವರು ಹಿರಿಯ ಸಾಹಿತಿಗಳು ಹೇಳ್ತಾರೆ, ಅವರ ಒಂದೊಂದು ಕಥೆಗಳನ್ನು ಕೇಳುವಾಗ 7 ರಾತ್ರಿ 7 ಹಗಲು ಕೇಳಿದರೂ ಮುಗಿಯೋದಿಲ್ಲ, ಅಷ್ಟೊಂದು ದಾರುಣ ಕಥೆಗಳು. ಮೋಸ ಮಾಡಿ ಅವರು ಆ ವೃತ್ತಿಗೆ ಬಂದಿದ್ದಾರೆ. ಯಾರೋ ಒಂದು ಕೆಲಸ ಕೊಡಿಸ್ತೇನಂತ ಈ ವೃತ್ತಿಗೆ ಬಂದಿದ್ದಾರೆ. ಹೆಚ್ಚಿನ ಅಂಶದಲ್ಲಿ ಪುರುಷರೇ ಇದರ ಇನ್ವಾಲ್ವ್ ಆಗಿದ್ದಾರೆ, ನಿಮಗೆ ಕೆಲಸ ಕೊಡಿಸ್ತೇನಂತ. ಅವರು ಹೇಳ್ತಾರೆ, ನಮಗೆ ಈ ವೃತ್ತಿಗೆ ಬಂದ ಮೇಲೆ ಇದರಿಂದ ಹೊರಗೆ ಹೋಗಿ ನಮಗೆ ಸಮಾಜದಲ್ಲಿ ನಮಗೆ ಸ್ಥಾನ ಇಲ್ಲ, ಈ ವೃತ್ತಿಗೆ ನಮಗೆ ಒಪ್ಪಿಕೊಳ್ಳೇಬೇಕಾಗಿದೆ. ಅದಕ್ಕೋಸ್ಕರ ಬಹುಶಃ ಈ ರೋಲಿಗೆ ಪಾತ್ರಕ್ಕೆ ಒಪ್ಪಿಕೊಂಡ ಹೆಣ್ಣು ಮಕ್ಕಳು ಕೂಡ ಇಂಥದ್ದೇ ಅವರ ಪರಿಸ್ಥಿತಿ ಆಗಿದ್ದಿರ್ಬೋದು. ಆ ತುಂಬ ಮಂದಿ ಹೆಣ್ಣು ಮಕ್ಕಳು ನಮ್ಮ ಹತ್ರ ಬಂದು ಹೇಳಿದ್ದಾರೆ, ನಮಗೆ ಒಳ್ಳೆ ಪಾತ್ರ ಕೊಡ್ತೇನಂತ ನಮ್ಮ ಹೇಳ್ತಾರೆ, ಆಮೇಲೆ ಕಳಪೆ ಪಾತ್ರ ಕೊಟ್ಟು ನಮ್ಮನ್ನು ಬಳಸ್ಕೊಳ್ತಾರೆ ಅಂತ. ಏನು ಮಾಡಬೇಕು ಹೇಳಿ? ಅವರ ಮನೆಯ ಪರಿಸ್ಥಿತಿ, ಯಾರಿಗೆ ಅನಾರೋಗ್ಯವೋ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಏನೋ, ಅವರಿಗೆ ಅವರ ಪರಿಸ್ಥಿತಿ ಏನೋ ಆಗಿದ್ದಿರ್ಬೋದು, ಅದಕ್ಕೋಸ್ಕರ ಈ ಪಾತ್ರಕ್ಕೆ ಒಪ್ಪಿಕೊಂಡಿರ್ಬೋದು. ಅದನ್ನು ಇವರು ಇಂಥ ದಿಗ್ಗಜರು ಈ ರೀತಿ ಬಳಸ್ಕೊಳ್ತಾರಲ್ಲ, ಇವರ ಜನ್ಮಕ್ಕೆ ನಾಚಿಗೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವ ಇವರಿಗೆ? ಸಮಾಜದ ನೆಮ್ಮದಿ ಯಾವ ರೀತಿ ಹಾಳಾಗ್ತಾ ಇದೆ ಅಂದ್ರೆ ಖಂಡಿತವಾಗಿ ಕುಟುಂಬ ಸಮೇತವಾಗಿ ನೋಡುವಂತಹ ಸಿನಿಮಾಗಳು ಏನ್ ಬರ್ತಾ ಇದ್ವು ಅಂದ್ರೆ ಈಗ ಮುಜುಗರಕ್ಕೊಳಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಪ್ರತಿಭಟನೆಯಲ್ಲಿ ಮಹಿಳಾ ಮಣಿಯರು ಹೇಳಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ಸಮಾಜದ ನೆಮ್ಮದಿ ಯಾವ ರೀತಿ ಹಾಳಾಗ್ತಾ ಇದೆ? ಸರಿ ನೋಡಿ, ಈಗ ಅವರು ನಮ್ಮ ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷೆ ಶಶಿಲೇಖರ್ ಅವರು ಹೇಳಿದ ಹಾಗೆ ಅಪ್ಪೆ ಟೀಚರ್ ಎನ್ನುವ ಒಂದು ಆಕರ್ಷಕ ಒಂದು ಶೀರ್ಷಿಕೆ ಇಟ್ಟುಕೊಂಡೇ ತುಂಬ ಮಂದಿ ಚಿತ್ರ ನೋಡಲಿಕ್ಕೆ ಹೋದದ್ದು. ಈವನ್ ನಾನು ಕೂಡ ಮೊದಲು ಹೋದದ್ದು ಹಾಗೆ, ಅಪ್ಪೆ ಟೀಚರ್ ಅಂದರೆ ಒಳ್ಳೆಯ ಕಥೆ ಇರ್ಬೋದು ಅಂತ. ಆದರೆ ಅಪ್ಪೆ ಟೀಚರ್ಗೆ ಅದಕ್ಕೆ ಸಂಬಂಧಪಟ್ಟದ್ದು ಏನಿಲ್ಲ. ಅಶ್ಲೀಲ ದೃಶ್ಯವನ್ನು ತುರುಕಿ ಜನರನ್ನು ಆಕರ್ಷಿಸಿದ್ದಾರೆ ದುಡ್ಡು ಮಾಡುವ ಒಂದು ದುರಾಸೆಯಿಂದ. ಇಂಥದ್ದು ಈ ಒಂದು ಆಕರ್ಷಕ ಶೀರ್ಷಿಕೆಯನ್ನಿಟ್ಟು ಅವರು ಚಿತ್ರ ನಿರ್ಮಿಸಿ ಜನರಿಗೆ ಒಂದು ರೀತಿ ಮೋಸ ಮಾಡ್ತಾರಲ್ಲ, ಇದು ಸಮಾಜದ ಸ್ವಾಸ್ಥ್ಯ ಕೆಡಿಸುವುದಲ್ಲದೆ ಮತ್ತೇನು ಹೇಳಿ? ಇದರಿಂದಾಗೇನು ಅತ್ಯಾಚಾರಕ್ಕೆ ನೋಡಿ, ವಿಕೃತ ಮನಸ್ಸಿನವರು ಅತ್ಯಾಚಾರ ಮಾಡಬಾರ್ದು ಅಂತ ಎಷ್ಟೋ ಗಲಾಟೆ ಗದ್ದಲ ದೇಶಾದ್ಯಂತ ಆಗ್ತಾ ಇದ್ರೂ ಅತ್ಯಾಚಾರ ಆಗ್ತದೆ. ಅದರ ಜೊತೆಗೆ ಅತ್ಯಾಚಾರಕ್ಕೆ ಪ್ರಚೋದನೆ ನೀಡುವಂಥ ಇಂತಹ ದೃಶ್ಯಗಳನ್ನು ಹಾಕಿದರೆ, ಹಾಗಾದರೆ ವಿಕೃತ ಮನಸ್ಸಿನವರಿಗೆ ಅತ್ಯಾಚಾರ ಮಾಡಲಿಕ್ಕೆ ಸರ್ಟಿಫಿಕೇಟ್ ಕೊಟ್ಟಾಗೆ ಆಗ್ತದೆ. ಮಾಡ್ಬೋದು, ಚಿತ್ರದಲ್ಲಿ ಹಾಗೂ ತೋರಿಸ್ತಾರೆ, ಮಾಡ್ಬೋದು. ಹೇಳೋದಿಲ್ಲ ನಾವು ಅಪ್ಪೆ ಟೀಚರ್ ಚಿತ್ರ ಬಂದಿದೆ, ನಾವು ಅದನ್ನು ಕುಟುಂಬ ಸದಸ್ಯರು ನೋಡುವಂಥ ಚಿತ್ರ ಅಲ್ಲ, ಮಾಡಲಿಬಿಡಿ, ಸೆನ್ಸಾರ್ ಬೋರ್ಡ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ವಯಸ್ಕರ ಚಿತ್ರ ಅಂತ ಸರ್ಟಿಫಿಕೇಟ್ ಕೊಡಲಿ, ಆಕ್ಷೇಪಣೆ ಇಲ್ಲ ನಮ್ಮದು.
ಆ ಚಿತ್ರ ವಯಸ್ಕರ ಚಿತ್ರಗಳನ್ನು ನೋಡುವ ವರ್ಗವೇ ಬೇರೆ ಇರ್ತದೆ. ಕುಟುಂಬ ಸದಸ್ಯರನ್ನು ಮಕ್ಕಳು ಮರಿಗಳನ್ನು ಕರ್ಕೊಂಡು ಹೋಗಿ ಇಂಥ ವಯಸ್ಕರ ಚಿತ್ರಗಳನ್ನು ನೋಡೋದಿಲ್ಲ. ಇಂಥ ಒಂದು ಚಿತ್ರವನ್ನು ಅವರು ಕುಟುಂಬ ಸದಸ್ಯರನ್ನು ನೋಡುವಂಥ ಒಂದು ಆಕರ್ಷಕ ಶೀರ್ಷಿಕೆ ಕೊಟ್ಟು ಇದು ಜನರಿಗೆ ಮೋಸ ಮಾಡಿದ್ದು. ಇನ್ನು ಯಾವ್ದಾದ್ರು ರಾಜಕೀಯ ಅಂದ್ರೆ ಮಹಿಳಾ ರಾಜಕೀಯ ಪಕ್ಷಗಳ ಮುಖಾಂತರ ನೀವು ಪ್ರತಿಭಟನೆಯನ್ನ ಮಾಡಿರ್ತೀರಾ ಅಥವಾ ಖಾಲಿ ಬರೀ ಮಹಿಳೆಯರಿಗೋಸ್ಕರ, ಸಮಾಜಕ್ಕೋಸ್ಕರ ದುಡಿಯುವಂತಹ ಮಹಿಳೆಯರಿಗೋಸ್ಕರ ಸಂಘಟನೆಯನ್ನು ಮಾಡಿ? ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರವೇ ಮಾಡಿದ್ದು. ಯಾಕಂದ್ರೆ ನಾವು ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಯಿ ಕೃಷ್ಣ ಅವರು ಕರೆಯಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ, ಹೇಗಿದ್ದೀರಾ ಸಾಯಿ ಕೃಷ್ಣ? ತಮ್ಮ ಚಿತ್ರಗಳನ್ನು ನೋಡ್ತಾ ಇದ್ದೇನೆ ನಾನು. ಹೇಳಿ ಸರ್, ಈ ತರ ಸಿಚುವೇಶನ್ಗಳು ಬಂದಾಗ ಕಲಾವಿದರ ಜವಾಬ್ದಾರಿಗಳು ಏನಾಗಿರ್ತದೆ ಸರ್? ಕಲಾವಿದರ ಜವಾಬ್ದಾರಿಗಳಂದ್ರೆ, ಈಗ ನೋಡಿ, ಕಲಾವಿದರು ಹೋಗಿ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವವರು, ಅರ್ಥ ಆಯ್ತಾ? ಹಲೋ, ಹೇಳಿ. ಸೊ ಅದು ಏನಾಗ್ತದೆ ಅಂದ್ರೆ, ಇವಾಗ ಈ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲ ಕೆಲಸ ಮಾಡುವ ಸಂದರ್ಭದಲ್ಲಿ ಇತ್ತೀಚೆಗೆ ಹೊಸ ನಿರ್ದೇಶಕರು ಬರುವಂತಹ ಸಂದರ್ಭದಲ್ಲಿ ಈಗ ಅವರು ಏನಾದ್ರೂ ಹೇಳದೆ ಕೂತ್ಕೊಳ್ಳೋದಿಲ್ಲ. ಅವರು ಒಂದು ಮಾರ್ಗದರ್ಶನ ನೀಡಿರ್ತಾರೆ. ಆದ್ರೆ ಅತಿ ಹೆಚ್ಚು ಹೇಳುವಂತದ್ದನ್ನ ಕೆಲವರು ಮಾಡಿದ್ರೆ ತಪ್ಪು ಎನಿಸ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಮಾರ್ಗದರ್ಶನ ಕೊಡುವಂತದ್ದು ಇದೆ. ಈಗ ನಿರ್ದೇಶಕರು ಹೊಸೊಬ್ರು, ಅವ್ರದ್ದು ಏನೋ ಇವಾಗ ಮೊದಲನೇ ಚಿತ್ರದಲ್ಲಿ ಏನೋ ಒಂದ್ ಸ್ವಲ್ಪ ಎಡವಟ್ಟು ಆಗಿರ್ಬೋದು. ಆದ್ರೆ ಅದನ್ನ ತಿದ್ದಿಕೊಂಡು ಹೋಗುವಂತ ಒಂದು ಖಂಡಿತ ಅವರಿಗೆ ಒಂದು ಅವಕಾಶ ನಾವು ಕೊಡಬೇಕಾಗ್ತದೆ. ಇಲ್ಲಿ ಕಲಾವಿದರದ್ದು ವಿಚಾರ ಬರುವುದಿಲ್ಲ. ಅದು ಯಾವಾಗಲೂ ಬರಹಗಾರರು ಮತ್ತೆ ನಿರ್ದೇಶಕರ ವಿಷಯನ ನಾವು ಒಂದ್ ನಿಮಿಷ ಸಾಯಿ ಕೃಷ್ಣರವರೇ, ಕಲಾವಿದರು ಬರುವುದಿಲ್ಲ ಅಂತ ಹೇಳ್ತಿರಲ್ಲ, ಇವರೆಲ್ಲ ಪಳಗಿದ ಕಲಾವಿದರು. ಈಗ ಮಾತಾಡ್ಬೇಕು, ನಂಗೆ ವಾಯ್ಸ್ ಕೇಳ್ತಾ ಇಲ್ಲ. ಹಲೋ, ನಿಮ್ಮ ಪ್ರಶ್ನೆಯನ್ನ ಮತ್ತೊಮ್ಮೆ ರಿಪೀಟ್ ಮಾಡಿ, ಅವರಿಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಹೇಳಿ. ನೋಡಿ, ನೀವು ಇವರು ಎಲ್ಲ ಪಳಗಿದ ನೀವು ಹೇಳ್ತೀರಲ್ಲ, ಇವರು ಕಲಾವಿದರು ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವರೆಲ್ಲ ದೇವದಾಸ್ ಕಾಪಿಕಾಡ್ ಆಗ್ಲಿ, ನವೀನ್ ಪಡೀಲ್ ಆಗ್ಲಿ, ಭೋಜರಾಜ್ ವಾಮಂಜೂರ್ ಆಗ್ಲಿ, ಅರವಿಂದ್ ಬೋಳಾರ್ ಆಗ್ಲಿ ಪಳಗಿದ ಕಲಾವಿದರು. ನೋಡಿ, ಅವ್ರಿಗೆ ಯಾರು ಹೇಳಿಕೊಡುವ ಅಗತ್ಯ ಇಲ್ಲ ಬಿಡಿ. ಯಾವ್ರಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಇದೆಯಲ್ಲ, ಇಂಥ ರೋಲ್ ಅನ್ನ ನಾವು ಮಾಡಬಾರ್ದು ಅಂತ ಹೇಳ್ಬೋದಲ್ಲ. ಅವ್ರು ಎಷ್ಟೋ ಹೆಸರು ಗಳಿಸಿ ಆಗಿದೆ. ಇಂಥ ಪಿಕ್ಚರ್ ಅಲ್ಲಿ ಇಂಥ ಅಶ್ಲೀಲ ಶಬ್ದಗಳನ್ನು ಬಳಸಿ ಯಾಕೆ ಅವರು ನಟಿಸ್ಬೇಕಿತ್ತು, ಹೇಳ್ಬೇಕಿತ್ತು? ಇಂಥ ಡೈಲಾಗ್ ನಾವು ಹೇಳೋದಿಲ್ಲ, ನಾವು ಕೂಡ ಹೆಣ್ಮಕ್ಳು ಇರುವವರು ಅಂತ ಹೇಳ್ಬೇಕಿತ್ತು ಅವರು. ಮೇಡಮ್, ಹಲೋ ಹೇಳಿ. ಈಗ ಅವ್ರದೊಂದು ಪ್ರಶ್ನೆ ರಿಪೀಟ್ ಮಾಡ್ತೀರಾ, ಯಾರು ನನಗೆ ಕೇಳುವಾಗೆ? ಸೊ ಇವರು ಹೇಳ್ತಿದ್ದಾರೆ, ಪಳಗಿದ ಕಲಾವಿದರುಗಳು ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಅವರು ಕೂಡ ಅವರ ಮನೆಯಲ್ಲಿ ಕೂಡ ಹೆಂಗಸರಿದ್ದಾರೆ. ಸೊ ಅವರು ಈ ತರ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು ಈ ತರ ಡೈಲಾಗ್ಸ್ ಗಳನ್ನ ಹೇಳುವಂತದ್ದು ಬೇಡ ಅಂತ ಹೇಳಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಹೌದು, ಅವರ ಒಂದು ಅಭಿಪ್ರಾಯ ತಿಳಿಸಿದ್ದಕ್ಕೆ ಅದು 100% ರೈಟ್. ನಾನು ಅದಕ್ಕೆ ಏನು ಹೇಳುದಿಲ್ಲ. ಈಗ ನಿನ್ನೆ ಒಂದು ಪ್ರತಿಭಟನೆಯಲ್ಲಿ ದೇವದಾಸ್ ಕಾಪಿಕಾಡು, ನವೀನ್ ಪಡೀಲು, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜವರು ಪಬ್ಲಿಕ್ ಅಲ್ಲಿ ಬಂದು ತಪ್ಪು ಕ್ಷಮಾಪಣೆ ಕೇಳಬೇಕು ಅಂತ ಹೇಳುದಕ್ಕೆ ನಾವು ಮಾತಾಡುದು. ಯಾಕಂತ ಹೇಳಿದ್ರೆ, ಈಗ ಟೀಚರ್ ಅಂತ ಹೇಳಿ ಅಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ನಿಜವಾಗಿ ನಾನು ತುಳು ಕಲಾವಿದ, ನಾನು ತುಳುವಲ್ಲಿ ಮಾತಾಡ್ತೇನೆ. ತುಳು ಭಾಷೆ ಮೇಲೆ ಎಷ್ಟು ಪ್ರೀತಿ ಪ್ರೇಮ ಇದೆ ಅಂತ ನಮ್ಗೆ ಗೊತ್ತು. ತುಳು ಇಷ್ಟೆಲ್ಲ ಕಲಾವಿದರು ಎಂಕಲು ತುಳುಕು ಬೋಡದುಂಡತಿ ಏತ್ ಬೆಂತೇರು ಆ ಕಲಾವಿದರು ಪಂಡದು ಅಕಲ್ನೊಟ್ಟು ಬೆಂತಿನ ಎಂಕ್ಲೇ ಗೊತ್ತು. ಯಾನ್ ಕಲಿನ ಒಂಜಿ 22 ವರ್ಷದಿಂದ ಈ ರಂಗಭೂಮಿ ಇಡುಲ್ಲೆ ಪ್ರತಿ ಒಂಜಿ ಕಲಾವಿದೆಡ್ಲ ಇತ ತುಳು ಭಾಷೆ ಒರಿಯೋಡುಂದಾಂಡ ಕಲಾವಿದರ್ನ ಕಾಂಟ್ರಿಬ್ಯೂಷನ್ ಬಾರಿ ಮಲ್ಲ ಉಂಡು. ನಮ್ಮ ಸ್ಪೆಷಲಿ ತುಳು ರಂಗಭೂಮಿದ ಕಲಾವಿದರ್ನ ವಿಚಾರ ಪನೋಡುಂದಾಂಡ ದಯಪಂಡ ಬಾರಿ ಮಲ್ಲ ಇತಿಹಾಸದ ರಂಗಭೂಮಿ ಹತ್ತು ಇತ್ತಿನ ನಾಡಲ ಅವು ಸಕ್ರಿಯವಾದ ಇಜ್ಜಂದೆ ಬಾರಿ ಬಂಗೋಡಿ ಬಡಪತ್ತಡಿ ಇತ್ತಿನಂಚಿನ ರಂಗಭೂಮಿನ ಈತ್ ಶ್ರೀಮಂತ ಮಲ್ಪೋಡುಂದಾಂಡ ಈ ಮಲ್ಲ ಕಲಾವಿದರನ ಕೊಡುಗೆ ಬಾರಿ ಮಲ್ಲ ಉಂಡು. ಸೊ ಅವಿನ ಏಕಾಏಕಿ ಬತ್ತದ ಅವಿನ ಒಂಜಿ ನಿಕುಲು ಪಬ್ಲಿಕ್ ಬತ್ತದ ಕ್ಷಮೆ ಕೇನ್ಲೆ ಪಂಡ್ರೆ ದಲ ಕೋಟಿ ಗಟ್ಲೆ ಕಾಸಿನ 100 ಕೋಟಿನ ದಾಲ ಎಂಕುಲು ಲೂಟುದು ಮೂಲು ಕುಲ್ದಿನತ್ ಅವೇನು ವಿಚಾರ ಮನ್ಪೋಡು ಕಾಂಟ್ರಿಬ್ಯೂಷನ್ ಏತುಂಡು ಕಲಾವಿದರ್ನ ಅವು ಮಸ್ತ್ ಪ್ರಧಾನವಾದ ವಿಚಾರ ಮೇಡಮ್. ಅವೇನು ಬುಡ್ದು ಏಕೈಕ ನಿಕುಲು ನಿರ್ದೇಶಕರಿಗೆ ಪನ್ಲೆ, ನಿರ್ಮಾಪಕರಿಗೆ ಪನ್ಲೆ, ಅತ್ತಿಂದ ಎಂಕುಲ ಸಂಘ ಉಂಡು ಬತ್ತದೊಂದು ಮನವಿ ಕೊರ್ಲೆ ಖಂಡಿತವಾದ್ಲೆ ಎಂಕುಲು ಒಪ್ಪು ಎಂಕುಲು ಇತ್ತೆ ಅವೇ ಕೊಂಜಿ ನಿಕುಲು ಒಂದು ಪ್ರತಿಭಟನೆ ಮಂತಿನ ತಪ್ಪು ಪನ್ಪನ ದಾಲ ಇಜ್ಜಿ ಯಾನ್ ಕೋಡಂಜಿ ಕ್ಲಿಪ್ಪಿಂಗ್ ಟು ಐಟ್ ಒಂಜಿ
ಅಂತ ಮುಟ್ಟ ಕರೆಕ್ಟ್ ಇತ್ತು ಪಾತೆರ್ನ ಎಂಕ್ ಬಾರಿ ಖುಷಿ ಅಂಡ್ ಎಂಕಲು ಪ್ರತಿಭಟಿಸುವ ಮಂತೊಂದುಲ್ಲ ದೃಶ್ಯ ಮಾಧ್ಯಮ ಆಳಾತಂಡು ಪೂರ ಸರಿ ಇತ್ತು ಪೂರ ಸರಿ ಅಂದ್ ಪ್ರತಿಯೊರೆಗ್ಲ ಒಂದು ಪಂಪ ಅಭಿಪ್ರಾಯ ಪಂಪನಂಚಿನ ಅಂದುಂಡು ಆಂಡ ಏಕೈಕಿ ಕಲಾವಿದರ ಬತ್ತದ ಕ್ಷಮೆಗೆ ನೋಡು ಬಂದಾಗ ಐಕ್ ಅರ್ಥ ಇದ್ದತಿ ಅಪ್ಪಕನ ಈತ ಮಾತ ಮೂಲ ಬತ್ತದ ಗೊರ್ಚಂದಿನ ದೃಶ್ಯ ಮಾಧ್ಯಮ ಬರೋಂದುಂಡು ಮನ್ಪಾರಾಪಲೆ ನಮ್ಮ ಕಲಾವಿದರ ಕೈಗೆ ಸಿಕ್ಕೋರಂದತಿ ಎಂಕ್ಲೇನ್ ಗೊಬ್ಬವನು ಇಂದೇನು ಬನ್ನೊಂದಿಲ್ಲ ಜವಾಬ್ದಾರಿ ಕಲಾವಿದರಿಗೆ ಕಂಡಾಬಟ್ಟೆ ಉಂಟು ತಪ್ಪಾತಂದು ಕಿಶೋರ್ ಮೂಡ ಬಿದ್ರೆ ಒಂದ್ ವೇಳೆ ತಪ್ಪಾತಂದು ಅವಳ ಎಂಕ್ಲ ಎಂಚಿನ ಪನ್ಪನೆ ಬಂದಾಗ ಅವು ದೃಶ್ಯನ ತೋಚ್ಪಾಯರ ಬಲ್ಲಿ ಅಂದತ್ ಅವು ತೋಚ್ಪಾಯಿನ ಡ್ಯೂರೇಷನ್ ಜಾಸ್ತಿ ಆತಂದು ಆ ಡ್ಯೂರೇಷನ್ ಜಾಸ್ತಿ ಏನಿರ್ದವರ ಅವು ಕಿಶೋರ್ ಮೂಡ ಬಿದ್ರೆ ನಿರ್ದೇಶಕರಿಗೆ ಒಂಜಿ ಗೊತ್ತಾಯ್ತು ಫಸ್ಟ್ ಫಿಲಮ್ ಐಕೊಂಜಿ ಕ್ಷಮಾಪಣೆ ಆರು ಟೀಚರ್ನ ಕಲ್ಲ ಕೇನೋಲಿ ಅತ್ ಅವೇನು ದಾದ ಅಂದ್ರೆ ಒಂದು ಚರ್ಚೆ ಮನ್ಪೋಲಿ ಆಂಡ ಎಂಕ್ ಬಾರಿ ಅಸಮಾಧಾನ ನಿಂಚಿನ ಬಂದಾಗ ನೆತ್ತಿ ಎಂಕಲು ತೂತಿನ ಮೇಡಮ್ ಎಂಕುಲು 24 ಗಂಟೆ 4-5 ಶೋಸ್ ಕೊಡ್ತಿನಕುಲು ಪಂಡ 355 ದಿನ 300 ಎಲ್ಪ ನಾಟಕ ಮಲ್ತಿನಕುಲು ಕರಿನ ವರ್ಷ ಯಾನೇ ಒಂಜಿ 5,000 ಮಿತ್ತು ನಾಟಕ ಮಲ್ತದೆ ಎಂಕಲ ಹಿರಿಯ ಕಲಾವಿದರನಕುಲು ಒಂಜಿ 10,000 ನಾಟಕನ ಜಾಸ್ತಿ ಮಲ್ತಿದೇರು ಅವಲ 90 ಸ್ಟ್ಯಾಂಡರ್ಡ್ ನಾಟಕ ಎಂಕಲು ಮಲ್ತಿದ್ದೀನಿ ಪೂರ ಎಂಕಲೆಗ್ ಪ್ರೇಕ್ಷಕರ ಉಪ್ಪುನು ಪೂರ ಫ್ಯಾಮಿಲಿ ಆಡಿಯನ್ಸ್ ಉಪ್ಪರೆಗೆ ದಾಲ ಎಂಕುಲ್ ದಾಲ ಡಬಲ್ ಮೀನಿಂಗ್ ಪಂಡದೆ ಬದುಕದಿನ ಕಲತ್ತತೆ ಇತ್ನೆಟ ರಂಗಭೂಮಿ ಇರ್ನ ಕನ್ನಡ ರಂಗಭೂಮಿ ಉಂಡು ಪೂರ ಸೊಂಟರ್ದ ತಿರ್ತು ಪಾತಿರ್ವೇರು ಅಂಚ ಪಾತಿರ್ ದಿನ ಹತ್ತು ರಂಗಭೂಮಿ ನಿಮುಟಲ ಆತ ಜವಾಬ್ದಾರಿ ತಿನ್ನಕ್ಲೇ ಪೂರ ರಂಗಭೂಮಿ ಉಲ್ಲೇರು ಅಂಚದು ಪನಕ ಅಕ್ಕನೆಲ್ಲ ಬ್ಯಾಕ್ ಗ್ರೌಂಡ್ಸ್ ಖಾಲಿ ಒಂಜಿ ಈತ ರಂಗಭೂಮಿದ ಕಲಾವಿದರ ಚಿತ್ರರಂಗದ ಉಪ್ಪುನು ಖಾಲಿ ಚಿತ್ರರಂಗದವರ ಹತ್ತು ನೆಕ್ ಫೌಂಡೇಶನ್ ಉಪ್ಪುನು ರಂಗಭೂಮಿ ಈ ರಂಗಭೂಮಿ ಈತ ಸಕ್ಸಸ್ ಆವಡನ ಕಾರಣ ಒಂಜಿ ವಿಷಯ ಓಲ್ಲ ಡಬಲ್ ಮೀನಿಂಗ್ ಬರಂದೆ ಅವಲ ಸ್ತ್ರೀ ಒಂಜಿ ಪಂಪಿನ ಒಂಜಿ ನಮ್ಮ ನೆಕ್ ಬಾರಿ ಅಂಕಲು ಮರ್ಯಾದೆ ಕೊಡ್ದು ಪ್ರತಿ ಒಂಜಿ ಸಬ್ಜೆಕ್ಟ್ ಯಾನ್ ಬೋರ್ಡ್ ಕುಡೊಂಜಿ ಚರ್ಚೆ ಯಾನ್ ನೇರವಾದ ಕುಲ್ವೆ ಅವಿನ ಯಾನ್ ದೆತ್ತು ಎಂಕ್ಲ ಆತು ಉಂಡು ವಿಚಾರಲ್ಲ ಪಾತ್ರ ಬೇತೆ ದಾಲೇಜಿ ಎಂಕ್ಲೆಗ್ ಗುರು ಬ್ರಹ್ಮ ಗುರು ವಿಷ್ಣು ಪನ್ಪೈಲಕ ಎಂಕ್ಲೆಗ್ ಕಂಡಾಬಟ್ಟೆ ಮರ್ಯಾದೆ ಉಂಡು ಹಿರಿಯ ಟೀಚರ್ ನಕಲ್ದ ಯಾನ ಪ್ರೊಜೆಕ್ಟ್ ಇದ್ದಿನಲ್ಲ ಯಾನ್ ಎನ್ನ ಕಲಾವಿದರು ಎಂಕಲು ಒಟ್ಟಿಗೆ ಇತ್ತಿನ ಸಹಪಾಠಿ ಕಲಾವಿದರ ನೆಕ್ಲು ಒಂಜಿ ಅವಹೇಳನ ಒಂಜಿ ಕೋಡೆ ಕೇಳಿನೈಕೆ ಯಾನ್ ಬೇಜಾರ್ಡ್ ಪಾತಿರ್ನ ಆತಿ ಈರು ಪನ್ಪರ್ ಅಕ್ಲು ಅಕ್ಲೆ ಜವಾಬ್ದಾರಿ ಉಂಡೊಂದು ಬಟ್ ಅಕ್ಲ ಉಂದುಲ ಜವಾಬ್ದಾರಿ ಉಂಡು ಮಹಿಳೆಯರ್ ನೀತ ಅವಹೇಳನ ಮಲ್ಪನ ತೂವರೆ ಅವಹೇಳನ ಮಲ್ಪರೆ ಬಲ್ಲಿ ಪೈದಿನ ಆ ಜವಾಬ್ದಾರಿ ಅಕ್ಲೆಗ್ ಉಂಡು ಐಕ್ ಬಡದ ಅಕ್ಲು ದಾಯಗೈಕ್ ಹಾಕಿ ಒತ್ತು ಕೊಡ್ತೀರಿ ದಾಯಗೈಕ್ ಒತ್ತು ಕೊಡ್ತೀರಿ ಅಂಗ್ಲ ಪ್ರಶ್ನೆ ಅಕ್ಲು ಒಪ್ಪರೆ ಬಲ್ಲಿ ಅಕ್ಲೆ ಪುದಾರ ಆತುಂಡು ಇಂಚಿನ ರೋಲ್ ಕೆಲಸ ಇಂಚಿನ ರೋಲ್ ಏರ್ ಮಲ್ಪೋರು ಒಂದು ನಮ್ಮ ಆರಂಭಿಕ ಹಂತೋಡು ಇತ್ತಿನಗಳು ಇಂಚಿನ ರೋಲ್ ಮಲ್ಪೋರು ಮಕ್ಕಳಿಗೆ ಅಗತ್ಯ ಇಂಚಿ ಲೇ ಒಂಜಿ ಪ್ರಶ್ನೆ ಇಂಚಿಗೆ ಒಂಜಿ ಮಿನಿಟ್ ಒಂಜಿ ಪಾತ್ರ ಉಂಡು ನಮ್ಮ ಕನ್ನಡೋಡು ಒಂಜಿ ಪಾತ್ರ ಉಂಡು ಆನೆಗೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ ಒಂದು ಇತ್ತೆ ದಾದಾಂಡಕಲ ಮಾತಾಡ ದೃಷ್ಟಿ ಡಾಕ್ಲಿಗೆ ದಾದಾಂಡಿತ್ತೆ ಈತ ಮಲ್ಲ ಟಾಪ್ ಇಡ್ತಾರೆ ತಕ್ಲಿಗೆ ದಾದಾಂಡಕಲ ಮರ್ಯಾದೆ ಮಾತ ಮಹಿಳೆಯರ ದೃಷ್ಟಿ ಡಾಕ್ಲು ಬೂರಿ ಇರುತ್ತೆ ಒಂದು ಅಕುಲಾದಿ ಮಲ್ತೊಂದಿನ ಅಕುಲಾದಿ ಕೈಯಾರೆ ಮಲ್ತೊಂದಿನ ಅಕುಲು ಒಂದೇ ಲೇ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ ಪಂಪಿನ ಕನ್ನಡೋಡ ಮಾತುಂಡು ಅಂದೆ ಐಕಾಕುಲು ಎಲ್ಲೇ ಒಂಜಿ ಈ ರೋಲ್ ಮೇಡಮ್ ಒಂದೇ ವಿಷಯ ಪನ್ಪುನು ಈರು ನೇರವಾದ ಕಲಾವಿದರನ್ನ ಟಾರ್ಗೆಟ್ ಮಲ್ಪೊರ್ಸಿ ದಯಪನ್ನಗ ಕಲಾವಿದರು ಡೈರೆಕ್ಟರ್ಸ್ ಬೇಬಿ ಪಂಡದು ಎಂಕ್ಲೆಗೆ ಎಂಕ್ಲನೇ ಕಲಾ ಅಂದ್ರೆ ಯಾನ ನಿರ್ದೇಶಕ್ಕೆ ಬೊಕ ಕಲಾವಿದೆ ಎಂಕೊಂಜಿ ಕಲಾವಿದನ ಬೆನ್ಪಾನಗ ಯಾನ್ ನಿರ್ದೇಶಕ ಆದುಪ್ಪನಗ ಎಂಕ್ ಎನ್ನನೇ ಒಂಜಿ ಜವಾಬ್ದಾರಿ ಉಪ್ಪುಂಡು ಕಲಾವಿದರು ಯಾನ್ ಪಣ್ಣ ಕಥೆನು ಸ್ಕ್ರಿಪ್ಟ್ನು ಕಾಲಿ ಬತ್ತದ ಬೆಂದದು ಪೂಡಕುಲು ಅವೇ ರೀತಿ ಕಲಾವಿದರು ಅದು ಯಾನ್ ಕುಡಂಜಿ ಬೆನ್ನಗ ಎಂಕ್ ಪಾತ್ರ ಇಂಚಿನ ಕೊಡ್ತೀರ ಅವಿನ ಮಾತ್ರ ಅವಳು ಮನ್ಪೊಡೆಸುವಾಯಿ ಎಂಕ್ ಅಧಿಕ ಪ್ರಸಂಗ ಪಾತ್ರ ಇದ್ದಿ ಒಂಜಿನ ಬೊಕ್ಕೊಂಜಿಂಚಿನ ಪನ್ನಗ ಓವರ್ ಆಲ್ ಸ್ಟೋರಿಡ್ ಅಕುಲು ಲೀಡ್ ರೋಲ್ ಹತ್ತು ಒಂಜಿ ಪಾಯಿಂಟ್ ಬತ್ಲ ಇರು ಮೂಜಿನ ವಿಷಯ ಇಂಚಿನ ಪನ್ನಗ ನೆಟ್ ಶೂಟಿಂಗ್ ಒಂದು ಪಿಕ್ಚರ್ ಶೂಟಿಂಗ್ ಒಂದು ಒಂಜಿ ಆಸೆಗೆ ಬೋಡಾದ ಮಲ್ಚಿನ ಎಲ್ಲಿಯ ತುಣುಕುದ ಡ್ಯೂರೇಷನ್ ಜಾಸ್ತಿ ಆತಂಡು ಅವು ಎಂಕ್ಲೆಗ್ಲ ತೂವಿನ ಸಂದರ್ಭ ಬೇಜಾರಾತಂಡು ಅವೇನ ಎಂಕುಲು ಚರ್ಚೆ ಮಲ್ತೊಂದ ಪೂರ ಅವೇನ ಈ ರೀತಿದ ಎಂಕುಲೆ ಒಂಜಿ ಪೂರ ಆತ ನಿರ್ಧಾರಕ್ಕೆ ಬೈದೇರು ಪೂರ ಕಲಾವಿದರ ಇಂಚಿತ್ತಿನ ಸೀನಿತ್ತಿನ ಮಲ್ಪೆರ ಬಲ್ಲಿ ಪನ್ಪಿನ ದಯಪನಗ ಆತ ಜವಾಬ್ದಾರಿ ಉಂಡತಿ ಫೈನಲ್ ಕಟ್ಟಿಂಗ್ ಪೂರ ಏರ್ಲ ತೂಪುಜೇರು ಫೈನಲ್ ಟ್ರಿಮ್ಮಿಂಗ್ ಆಪಿದ್ದು ಅವು ನಿರ್ದೇಶಕರು ಮಾತ್ರ ತೂಪಿನಿ ಗೊತ್ತಂಡೇರಿಗೆ ಇಂಚಿತ್ತಿನ ಮಾತ್ರ ಟೆಕ್ನಿಕಲಿ ಪ್ರಾಬ್ಲಮ್ ಉಂಡು ಅವೇನ್ ಹೇಳ್ತಾವರ ನಮ್ಮ ಕೈಕ ತಿಕ್ಕುವ ಬಂಡದ ಏಕಾಏಕಿ ಅವೇನು ನಮ್ಮ ಅಂದುಮಲ್ಪುನತ್ ಅವಳ ದಾಯಾನ ಈತ ಪಾತಿರ ಪಣ್ಣಗ ಸ್ಪೆಷಲಿ ಅದು ಬಾರಿ ಮಲ್ಲ ಮಲ್ಲ ಕಲಾವಿದರು ಪಣ್ಣಗ ಇಂಚಿನ ಪಣ್ಣಗ ಅಕ್ಲ ಕಾಂಟ್ರಿಬ್ಯೂಷನ್ ತುಳು ಭಾಷೆಗೆ ಬಾರಿ ಮಲ್ಲ ಉಂಡು
ನಿಖಲ್ ಕೋಡೆ ಪನ್ನಗ ಪಂಡರು ತುಳು ಭಾಷೆ ಓರಿಯೋಡುಂದಾಂಡ ಅಂದು ಪಂಡರು ತುಳು ಭಾಷೆ ಓರಿಯೋಡುಂದಾಂಡ ಇನಿಕ್ ರಂಗಭೂಮಿದ ಈತ ಮಲ್ಲ ದಿಗ್ಗಜರ್ನ ಬಾರಿ ಮಲ್ಲ ಕಾಂಟ್ರಿಬ್ಯೂಷನ್ ಉಂಡು ರಂಗಭೂಮಿದ ಬಾರಿ ಮಲ್ಲ ಕಾಂಟ್ರಿಬ್ಯೂಷನ್ ಉಂಡು ಮೇಡಮ್ ಇಂದೇನು ಮರಪೆರಬಲ್ಲಿ ಏಪಗ್ಲ ಎಂಚ ನಮ್ಮ ಯಕ್ಷಗಾನಗ ಅವಕ್ಕೊಂದು ಏತು ನಮ್ಮ ಮರ್ಯಾದೆ ಕೊರ್ಪನ ಅವೇ ರೀತಿಡ್ ನಿಕುಲು ಓಲು ಬೋಂಡಲ್ಲ ಕೇಳಲೆ ಇನ್ನು ಯಾನ ನೀನಾ ಸಂದಂಚಿನ ಎಂಕುಲು ಕಲಾವಿದರ ಒಡನಾಟ ಉಂಡು ರಂಗಾಯಣದಂಚಿನ ಕಲಾವಿದರ ಒಡನಾಟ ಉಂಡು ಮುಂಬೈದಂಚಿನ ನಗರೋಡು ಯಾನ ಕಾಪಿಕಾರನ ಚಾಪರ್ಕ ತಂಡಡಿತ್ತಿನಾಯೆ 45 ದಿನಕ್ಕೆ 100 ಶೋ ಆಪುಂಡು ಅವಳ ಟಿಕೆಟ್ ದ ಶೋ ಆಪುಂಡು ಪನ್ನಗ ಇಂದು ತುಳು ಭಾಷೆನು ವಾ ಹಂತಗು ಕಂತದು ಉಂಟಾದಿರು ಅಂದತಿ ಅವೆ ನಮ್ಮ ಮರಪೆರ ಬಲ್ಯತಿ ಇನ್ನಿಕ್ ಗಲ್ಫ್ ಕಂಟ್ರಿ ಈತು ಕೋಟಿಡು ಶೋ ಅಂಡ್ ನವೀನ್ ಪಾಟೀಲ್ ನಂಚಿನ ಕುಲ್ಪೋದು ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಇಂದು ಮಂತೊಂದುಲ್ಲೇರು ಕೆಲಸ ಮಂತೊಂದುಲ್ಲೇರು ಪನ್ನಗ ತುಳುನು ತುಳುಟು ಬೆನ್ಪಟ್ಟಿಗೆ ಹಾಕಲು ಆತು ಬೆಂತೀರು ನಮ್ಮ ತುಳುವೆರೆ ಲೆಪ್ಪುನು ಓಲ್ಲ ಕೋಮ ನಡುಡು ಉಂಟುದು ಬಪ್ಪರ್ ಭಾತಿರ್ದು ತೆಲ್ಪಾದಿಜೇರು ಓಲ್ಲ ನಮ್ಮ ಉತ್ತರ ಕನ್ನಡದ ರಂಗಭೂಮಿದಲ್ಲ ಅಂಚಿನ ರಂಗಭೂಮಿ ಹತ್ತು ಎಂಕಲ ಈತ ನಾಟಕೊಂಡು ದೆತ್ತದು ತೂಲೆ ಬೋಂಡ ಬಟ್ ಮುಂದೆಟ್ ಒಂಜಿ ಮಲ್ತಿನೆಟ್ ತೂಲೆ ಹಾಕಲ ಒಂಜಿ ಮರ್ಯಾದೆ ಒಡೆಮುಟ್ಟ ಬತ್ತನ ತೂಲೆ ಮುಂದೆಟ್ ಒಂಜಿ ಎಲ್ಲೇ ಒಂಜಿ ರೋಲು ಮಲ್ತದು ಒಡೆಮುಟ್ಟೆ ಎಂಕುಲು ಪೂರ ಅಕಲ ಪಿಕ್ಚರ್ ಎಂಕುಲು ಏಪಲ ತೂಪ ಎಂಕುಲು ಅಂಕುಲ್ಲ ತನ್ನ ತುಳು ಕೂಟೋಡು ಮತ್ತು ಉಲ್ಲ ತುಳುಗು ಬಡದ ಕೆಲಸ ಮಲ್ಪುನ ಅಕಲು ಆನ ಪ್ರತಿ ಒಂಜಿ ತುಳು ಪಿಕ್ಚರ್ ಎಂಕುಲು ತೂಪಿಂದಾಗ ನಮ್ಮ ತುಳು ಭಾಷೆಗೆ ಪ್ರೋತ್ಸಾಹ ಕೊರಡು ಪನ್ಪಿನ ಉದ್ದೇಶಡು ನಮ್ಮ ತುಳುವೇರು ಪಿಕ್ಚರ್ ತೂವೋಡು ಪನ್ಪಿನ ಉದ್ದೇಶಡು ಎಂಕುಲು ಪ್ರತಿ ಒಂಜಿ ತುಳು ಪಿಕ್ಚರ್ ತೂಪ ಬಟ್ ಒಂಜಿ ಆ ಎಲ್ಲೇ ಒಂಜಿ ರೋಲು ಬಡದ ಮಕ್ಕಳು ದಾಯ ಮುಕ್ಕಲ ಗೌರವವನ್ನು ಕಳೆಯೊಂಡೇರು ಪನ್ನೆ ದಾಯ ಪನ್ನೆ ಎಲ್ಲೇ ಒಂಜಿ ಆ ರೋಲು ಬಡದು ಮಕ್ಕಳು ದಾಯ ಮಕ್ಕಳ ಗೌರವವನ್ನು ಕಡಿಮೆ ಮಲ್ತೊಂಡೇರು ಇಜ್ಜಿ ಮೇಡಮ್ ಯಾನ್ ಎರಡಗ ಈ ಆನ್ಸರ್ ಮಂತೇನ್ ಬೇತೆ ಕ್ವಶನ್ ಇತ್ತು ನಕ್ಕೇನ್ಲೆ ನೆಕ್ ಬೇತೆ ಕ್ವಶನ್ ಇತ್ತು ಯಾನ್ ಆನ್ಸರ್ ಮಂತೆ ಅಕ್ಕಲ್ನ ದಾಲ ನೆಟ್ ಇವನ್ ಯಾನಾದೆ ಕಲಾವಿದ ಇತ್ತನ ಎಂಕ್ಲೆ ಗೊತ್ತಾಪಜವು ಇಲ್ಲೇ ಮೇಜರ್ ಕ್ಯಾರೆಕ್ಟರ್ ಹೀರೋ ಹೀರೋಯಿನ್ ದ ಕತೆ ಫುಲ್ ನರೇಟ್ ಮಾಡ್ಪೇರು ಮೇಜರ್ ಕಾಮಿಡಿಯನ್ಸ್ ದ ತೂಪು ನಿಂಚಿನ ಗೊತ್ತಲ್ಲ ಎಂಕ್ಲೆಗೆ ಜನಕ್ಲೇನಿ ಏತ್ ತಿಳಿಪಾಯರ ಎಂಟರ್ಟೈನ್ಮೆಂಟ್ ಕೊರ್ರ ತಿಕ್ಕೊಂಡು ಪಂಡದ ಕಾಮಿಡಿಯನ್ ಥಿಂಕ್ ಮಾಡ್ಕೊಂಡು ದಯ ಪನ್ನಗ ಅಕಲು ಸ್ಕ್ರೀನ್ ದ ಮಿತ್ತು ಬನ್ನಗ ಜನಕ್ಲಿನ ತಿಲ್ಪವನ ಒಂಜೆ ಅವಳು ಪ್ರಧಾನ ಅಂಶ ಆದಿಪ್ಪುಡು ಜನಕುಲ್ಲ ಅವೇನೇ ವೆಯ್ಟ್ ಮಾಡ್ತೊಂದು ಉಪ್ಪೇರು ಅಂಚಿತ್ತಿನ ಸಂದರ್ಭಡು ಒಂಜಿ ಚೂರು ಲೋಪ ಆತಂದು ಅವೇನು ಖಂಡಿತವಾದ್ಲ ಎಂಕುಲ್ ತಿದ್ದೋನ್ವಾ ಸರಿ ಅಂಚ ಯಾನ್ ಇಂಚಿನ ಬನ್ಪನ ಬನ್ನಗ ತಪ್ಪು ಕ್ಷಮೆಗೆ ಏನ್ಲೆ ಬನ್ಪನ ಅವು ತಪ್ಪು ದಯ ಪನ್ನಗ ಆ ಹಂತೋಗ ಬೈದನು ಆತ ಬರ್ರ ಮಹಿಳೆಯರಿಗೆ ಆತ ಆಕ್ರೋಶ ಬೈದನು ಕ್ಷಮೆ ಕೇಳಿ ಪನೇರು ದಾದ ಕಾರಣವನ್ನಾಗ ಮಹಿಳೆಯರು ಆ ಆಕ್ರೋಶ ಉಳ್ಳೇರು ಐಕಾಕುಲ್ ಪಂಡೇರು ಯಾನ್ ಖಂಡಿತವಾದ್ಲ ಪನ್ಪೆ ಇಷ್ಟೆಲ್ಲ ಯಾನ್ ಪನ್ಪೆ ತುಲೆ ಇರ್ನ ಟೆಕ್ನಿಕಲ್ ಏಡ್ ಇಂಚ ಯಾನ್ ಪಾತೆರ ಪೋನಾಗ ಖಂಡಿತವಾದ್ಲ ತಪ್ಪಾತನು ಎಂಕುಲು ಸಾರ್ವತ್ರಿಕವಾದ ಕಿಶೋರ್ ಮೂಡ ಬಿದ್ರೆಡ ಪಾತೆರ್ಲೆ ಎಂಕುಲು ಅವನ ಕ್ಷಮೆಗೆ ದಾಯ ಪನ್ನಗೆ ಒಲ ಒಂಜಿ ಎಲ್ಲ ಅಪ ಒಂದು ಆದಿಪ್ಪು ಪನ್ನಗ ಡ್ಯೂರೇಷನ್ ವೈಸ್ ಆಂಡ ಆಯ್ತು ಬ್ರೇಕ್ ನಂತರ ಮತ್ತೆ ಒಂದ್ಸೂರು ಮಾತಾಡುವ ಇದೀಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಜನರು ದಾರಿ ತಪ್ತಾ ಇದ್ದಾರಾ ಅಥವಾ ಚಿತ್ರರಂಗ ದಾರಿ ತಪ್ತಾ ಇದೆಯಾ? ನೋಡಿ, ಚಿತ್ರಗಳು ಬರ್ತಾ ಇವೆ ಮೊದಲು ಕೂಡ. ಆದರೆ ಚಿತ್ರಗಳಲ್ಲಿ ಒಂದು ಜನಜಾಗೃತಿ ಮೂಡಿಸುವಂಥ, ಸಮಾಜ ಸುಧಾರಣೆ, ಮನರಂಜನೆ ಜೊತೆ ಮನೋವಿಕಾಸ ನೀಡುವಂಥ ಚಿತ್ರಗಳು ಬರ್ತಾ ಇತ್ತು ಮೊದಲು. ಎಷ್ಟೋ ಒಳ್ಳೊಳ್ಳೆಯ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದು 2 ವರ್ಷಗಳಿಂದ ಇಂತಹ ಚಿತ್ರಗಳಿಂದಾಗಿ, ಈ ದೃಶ್ಯ ಮಾಧ್ಯಮಗಳಿಂದಾಗಿ, ಈ ಸಿನಿಮಾಗಳಿಂದಾಗಿ ಖಂಡಿತವಾಗಿಯೂ ಈ ಚಿತ್ರಗಳು ಇಂಥದ್ದಕ್ಕೆ ಪ್ರಚೋದನೆ ನೀಡುವುದರಿಂದ ಖಂಡಿತ ದಾರಿ ತಪ್ಪಿದ್ದಾರೆ. ಈ ಯಾಕಂದರೆ ಚಿತ್ರಗಳು ಒಳ್ಳೆಯ ಸಂದೇಶ ಕೊಟ್ಟರೆ ಎಷ್ಟೋ ಒಳ್ಳೊಳ್ಳೆ ವಿಷಯಗಳಿವೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಿ ನೀವು, ಸ್ವಸ್ಥ ಸಮಾಜ, ಅದು ನಿಮ್ಮ ಕರ್ತವ್ಯ ಕೂಡ. ಅದರಿಂದಾಗಿ ಖಂಡಿತವಾಗಿ ಇಂದಿನ ಯುವ ಜನತೆ ದಾರಿ ತಪ್ತಾ ಇದೆ. ಈಗಾಗಲೇ ಮೊಬೈಲ್ನಿಂದಾಗಿ ತುಂಬ ಯುವ ಜನಾಂಗ ದಾರಿ ತಪ್ತಾ ಇದೆ. ಅದರ ಜೊತೆಗೆ ಈ ಚಿತ್ರಗಳು ಇಂಥದಕ್ಕೆ ಪ್ರೇರೇಪಣೆ ಕೊಟ್ಟರೆ ಇಂದಿನ ಯುವ ಜನಾಂಗ ದಾರಿ ತಪ್ಪದೆ ಮತ್ತೇನಾದೀತು ಹೇಳಿ? ಇನ್ನು ದೃಶ್ಯ ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಸಿನಿಮಾ ಕ್ಷೇತ್ರವಲ್ಲ, ಧಾರಾವಾಹಿಯಲ್ಲಿಯೂ ಕೂಡ ನಾವು ಕೆಲವೊಂದು ನೆಗೆಟಿವ್ ರೋಲ್ಗಳನ್ನ ಮಹಿಳೆಯರು ಮಾಡುವುದನ್ನು ನೋಡ್ಬೋದು. ಅಥವಾ ಅಲ್ಲಿಯೂ ಕೂಡ ರೊಮ್ಯಾನ್ಸ್ ಗಳಾಗಿರ್ಬೋದು, ಅಥವಾ ಒಂದು ಖಾಸಗಿ ಚಾನೆಲ್ ನಲ್ಲಿ ನಡೆದಿರುವಂತಹ ಒಂದು ಧಾರಾವಾಹಿಯಲ್ಲಿ ಅಂಡಮಾನ್ ನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಅವರು ಚಿಕ್ಕ ಪುಟ್ಟ ಬಟ್ಟೆಗಳನ್ನ ಧರಿಸಿ ಮಾಡಿರುವಂತಹ ಆಕ್ಟಿಂಗ್ ಆಗಿರ್ಬೋದು. ಅದು ಒಂಥರ ಮಹಿಳಾ ಇದು ಆಗುದಿಲ್ವಾ? ಅಂದ್ರೆ ಶೋಷಣೆ ಹೇಳುವಾಗ ಮಹಿಳಾ ಶೋಷಣೆ ಆಗುದಿಲ್ವಾ? ಖಂಡಿತವಾಗಿ ನೀವು ಹೇಳಿದ ಮಾತು. ಯಾಕಂದ್ರೆ ಮೊನ್ನೆ ಪ್ರತಿಭಟನೆಯಲ್ಲಿ ನಾವು ಈ ವಿಷಯವನ್ನು ಕೂಡ ಇಟ್ಟಿದ್ದೇವೆ. ಧಾರಾವಾಹಿಗಳಲ್ಲಿ ಮಹಿಳೆಯರೇ ಶತ್ರುಗಳು ಎನ್ನುವ ರೀತಿಯಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ ನೋಡಿ,
ಅದರಲ್ಲಿ ಪಾತ್ರ ವಹಿಸುವ ಹೆಣ್ಣು ಮಕ್ಕಳ ಮನೆಯ ಪರಿಸ್ಥಿತಿ, ಮನೆಯಲ್ಲಿ ಅವರಿಗೆ ಜವಾಬ್ದಾರಿಗಳಿರ್ತವೆ, ಮನೆಯಲ್ಲಿ ಯಾರು ಅನಾರೋಗ್ಯದಿಂದ ಇರ್ತಾರೆ, ಮನೆಯನ್ನು ಸಾಕುವ ಜವಾಬ್ದಾರಿ ಅವರ ಮೇಲೆ ಇರ್ತದೆ. ಅದಕ್ಕೋಸ್ಕರ ಅವರ ಆ ಮನೆಯ ಪರಿಸ್ಥಿತಿಯಿಂದಾಗಿ ಬಹುಶಃ ಅವರು ಅಂಥ ಪಾತ್ರಗಳಿಗೆ ಒಪ್ಪಿರಬಹುದು. ಈ ಮಹಿಳೆಯರನ್ನು ಈ ರೀತಿ ಶೋಷಿಸಿ ಇವರು ಈ ರೀತಿ ಚಿತ್ರ ನಿರ್ಮಿಸ್ತಾರಲ್ಲ. ನಾವು ಮಾತೃದೇವೋಭವ ಎನ್ನುವ ಸಂಸ್ಕೃತಿ, ಭಾರತದ ಸಂಸ್ಕೃತಿ ನಮ್ಮದು. ಅದು ಚಿತ್ರ ಈಗ ಅವರು ಹೇಳಿದಾಗೆ, ನಮ್ಮ ಸಾಯಿಕೃಷ್ಣ ಅವರು ಹೇಳಿದಾಗೆ, ನಿರ್ದೇಶಕರು ಹೇಳಿದಾಗೆ, ನಿರ್ದೇಶಕರು ಯಾಕೆ ಅಂತ ಪಾತ್ರ ಕೊಡ್ತಾರೆ? ತಾಯಿಗೆ ಗೌರವ ಕೊಡ್ಬೇಕು, ಅಕ್ಕ ತಂಗಿಯರಿಗೆ ಗೌರವ ಕೊಡಬೇಕು. ಅವರು ಕೂಡ ಪಾತ್ರದಿಂದ ಇವರು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಒಪ್ಪಿಕೊಂಡಿರ್ಬೋದು ಅವರು. ಆದರೆ ಇದನ್ನು ಖಂಡಿತ ಇದನ್ನು ನಿಯಂತ್ರಣಕ್ಕೆ ಬರಲೇಬೇಕು, ಇದನ್ನು ನಿಲ್ಲಿಸಲೇಬೇಕು ಇಂಥ ಧಾರಾವಾಹಿಗಳನ್ನು. ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರ? ಕೊನೆಯದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಮನೋರಂಜನೆಯ ಜೊತೆ ವಿಕಾಸ, ಸಮಾಜ ಸುಧಾರಣೆ, ಜ್ಞಾನ ವಿಸ್ತರಣೆ, ಜನ ಜಾಗೃತಿ ಮೂಡುವಂತಹ ಸಿನಿಮಾಗಳನ್ನು ನೀವು ನೀಡಿ, ಈಗಿನ ವಿದ್ಯಾವಂತ ಜನ ಖಂಡಿತ ಅದನ್ನು ಸ್ವೀಕರಿಸ್ತಾರೆ. ಜನ ಈಗ ಕೆಲವು ಚಿತ್ರಗಳನ್ನು ನೋಡುವ ವರ್ಗವೇ ಬೇರೆ ಇದೆ, ವಿದ್ಯಾವಂತ ಜನರು ನೋಡುವ ವರ್ಗವೇ ಬೇರೆ ಇದೆ. ಯಾಕಂದ್ರೆ ಮುಜುಗರ ಪಡುವಂತಹ ಅಶ್ಲೀಲ ದೃಶ್ಯಗಳನ್ನು ಹಾಕಿ ನಮ್ಮ ತುಳುಸಿನ ಸಿನಿಮಾಗಳನ್ನು ಮಾಡಬೇಡಿ. ತುಳುವಿಗೆ ಒಂದು ಭವ್ಯ ಸಂಸ್ಕೃತಿ ಇದೆ. ಆ ಸಂಸ್ಕೃತಿ, ತುಳು ಮಣ್ಣಿನ ಋಣ ನಮ್ಮ ಮೇಲಿದೆ. ತುಳು ನಮ್ಮ ಬೇರೆ ಭಾಷೆಯವರಿಗೆ ನಾವು ಹೇಳೋದಿಲ್ಲ, ಯಾಕಂದರೆ ಅದು ಇಡೀ ಕರ್ನಾಟಕದವರು ನೋಡ್ಕೊಳ್ಬೇಕು. ಆದರೆ ನಾವು ಈ ತುಳುನಾಡಿನಲ್ಲಿ ತುಳುವರೇ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಎನ್ನುವ ಒಂದು ಪ್ರಾರ್ಥನೆ ನಮ್ಮದು. ಎಸ್, ಇವಿಷ್ಟು ಈ ಹೊತ್ತಿನ ಪ್ರಚಲಿತ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಧನ್ಯವಾದ.